ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಗ್ರೀನ್ ಡಾಟ್ ಕಂಪನಿ, ಹಾನ್ಬಾಲ್ ಚಿಕ್ಕಿ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾರುತ್ತಿರುವುದು ಏರುತ್ತಿರುವುದು ನೋಡು ನಮ್ಮ ಬಾವುಟ, ತೋರುತ್ತಿಹುದು ಹೊಡೆದು ಹೊಡೆದು ಬಾನಿನ ಕಲಪಟಪಟ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ. 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಬೇಕ್ ಸ್ಟುಡಿಯೋ, ಹಾನ್ಬಾಲ್ ಚಿಕ್ಕಿ, ಹಾಗೆಯೇ ಗ್ರೀನ್ ಡಾಟ್ ಕಂಪನಿ. ನಾವು ಸ್ವಾತಂತ್ರ್ಯದ ದೇಶದಲ್ಲಿ ಇರುವಾಗ ನೆಮ್ಮದಿಯಲ್ಲಿ ಪ್ರತಿನಿತ್ಯ ಮನೆಯಲ್ಲಿ ಮಲಗಬೇಕು ಅಂತ ಹೇಳಿದರೆ ಗಡಿಯಲ್ಲಿ ಕಾಯುವಂತಹ ನಮ್ಮ ಯೋಧರು ಅತಿ ಮುಖ್ಯವಾಗಿರ್ತಾರೆ. ಖಂಡಿತವಾಗ್ಲೂ ಇವರೆಲ್ಲ ನಮ್ಮನ್ನು ಕಾಯೋದ್ರಿಂದ ನಾವು ನೆಮ್ಮದಿಯಲ್ಲಿ ಬದುಕಬಹುದು, ನೆಮ್ಮದಿಯಲ್ಲಿ ನಮ್ಮ ವ್ಯವಹಾರಗಳನ್ನು ಮಾಡಿಕೊಳ್ಬೋದು. ಈ ಒಂದು ಸಂಚಿಕೆ ನಮ್ಮ ಯೋಧರಿಗೆ ಸಮರ್ಪಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷ ಅತಿಥಿಯಾಗಿ ಸುಬೇದಾರ್ ಮೇಜರ್ ಶಶಿಧರ್ ಆಳ್ವಾ ಹಾಗೂ ಅವರ ಧರ್ಮಪತ್ನಿ ಶರ್ಮಿಳಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಇವ್ರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ 74ನೇಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ತಮಗೆ. ತಮಗೂ ಕೂಡ ಹಾಗೂ ಎಲ್ಲ ವೀಕ್ಷಕರಿಗೂ 74ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಗಳು. ಥ್ಯಾಂಕ್ ಯು ಸರ್. ಸೊ ನೀವೆಲ್ಲ ಗಡಿಯಲ್ಲಿ ಇಷ್ಟು ಕಟ್ಟುನಿಟ್ಟಾಗಿ ನಮ್ಮನ್ನು ಕಾಯ್ತಾ ಇರೋದ್ರಿಂದ ನಾವು ಇಲ್ಲಿಷ್ಟು ನೆಮ್ಮದಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಬೋದು, ನಮ್ಮ ಕುಟುಂಬದವರೊಂದಿಗೆ ಅಷ್ಟು ನೆಮ್ಮದಿಯಲ್ಲಿ ಬದುಕ್ಬೋದು. ಸೊ ನಿಮ್ಮ ತ್ಯಾಗ ಎಷ್ಟಿದೆ ಅಂತ ನಾವು ಈಗ ಸ್ಮರಿಸಬೇಕಾಗುತ್ತೆ ಅಲ್ವಾ? ಸೊ ನಿಮಗೆ ಡಿಫೆನ್ಸ್ ಫೋರ್ಸ್ಗೆ ಸೇರಬೇಕು ಅಂದರೆ ಹೇಗೆ ಇನ್ಸ್ಪಿರೇಷನ್ ಸಿಕ್ತು ಸರ್? ಬಾಲ್ಯದಿಂದಲೇ ಅಂದರೆ ಒಂದು 4th ಸ್ಟ್ಯಾಂಡರ್ಡಿಂದಲೇ ನನಗೆ ಸ್ಕೌಟ್ ಗೈಡ್ ಅಂತ ಆಗಿತ್ತು. ಆ ಸ್ಕೌಟಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ 4th ಸ್ಟ್ಯಾಂಡರ್ಡಿಂದ. ಆಮೇಲೆ ಕಂಟಿನ್ಯೂಸ್ ಆಗಿ 10th ಸ್ಟ್ಯಾಂಡರ್ಡ್ವರೆಗೆ ಪ್ರತಿ ವರ್ಷ ನಾನು ಸ್ಕೌಟಲ್ಲಿದ್ದೆ. ಅವ್ರದ್ದು ಕ್ಯಾಂಪ್ ಆಗುವಾಗ ಕ್ಯಾಂಪ್ಗೆಲ್ಲ ಹೋಗ್ತಾ ಇದ್ದೆ. ಆಮೇಲೆ ನಾನು 9th ಸ್ಟ್ಯಾಂಡರ್ಡಲ್ಲಿರುವಾಗ RSS ಅಲ್ಲಿ ಕೂಡ ನಾನು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೆ. ಸ್ಕೌಟ್ ಹಾಗೂ RSS ಅಲ್ಲಿ ಒಂದು ರಾಷ್ಟ್ರದ ಒಂದು ಬಗ್ಗೆ, ರಾಷ್ಟ್ರ ಸೇವೆ ಮಾಡುವ ಬಗ್ಗೆ ಒಂದು ಯಾರೆಲ್ಲ ನಮಗೆ ಹೇಳ್ತಾ ಇದ್ರು, ಆವಾಗ ನಾನು ಅದರಿಂದ ತುಂಬ ಇನ್ಸ್ಪೈರ್ ಆದೆ. ಮುಂದಕ್ಕೆ ನಾನು ಕೂಡ ಸೈನ್ಯದಲ್ಲಿ ಸೇರಬೇಕು ಅಥವಾ ಯಾವುದೇ ಒಂದು ಡಿಫೆನ್ಸ್ ಫೋರ್ಸಲ್ಲಿ ನಾನು ಸೈನ್ಯ, ಆರ್ಮಿ ಅಂತ ಯಾಕೆ ಹೇಳೋದಂದ್ರೆ ನಾನು ಆರ್ಮಿಯನ್ನೇ ಬಿಲಾಂಗ್ ಮಾಡ್ತೇನೆ. ಆರ್ಮಿ ಅಂದರೆ ಅದು ಡಿಫೆನ್ಸಲ್ಲಿ ನಾನು ಸೇರಬೇಕು ಅಂತ ನನಗೆ ಬಹಳ ಒಂದು ಇಚ್ಛೆ ಇತ್ತು. ಒಂದು ದೃಢ ನಿಶ್ಚಯ ಮಾಡಿದ್ದೆ, ನಾನು ಅಲ್ಲೇ ಜಾಯಿನ್ ಆಗಬೇಕು. ಡಿಫೆನ್ಸ್ ಫೋರ್ಸಸ್ ಅಲ್ಲಿ ನಿಮಗೆ ಆರ್ಮಿ ತುಂಬಾ ಇಷ್ಟವಾಗಿತ್ತು? ಇಷ್ಟ ಅಂತಲ್ಲ, ನಾನು PUC ಆದ ಕೂಡಲೇ ನಾನು ಫಸ್ಟ್ PUCಯಲ್ಲೇ ನಾನು ಹೋಗಿ ಇಲ್ಲಿ ನಮ್ಮ ಕದ್ರಿಯಲ್ಲೇ ಇತ್ತು ಆಗ KPT ಹತ್ರ, ಅಲ್ಲಿ ನಾನು ಹೋದೆ, ಸಿಲೆಕ್ಷನ್ಗೆ ಹೋದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗ ನನ್ನ ಏಜ್ ಇನ್ನೂ 15 ಕಂಪ್ಲೀಟ್ ಆಗಿರಲಿಲ್ಲ. ಎಲ್ಲ ಸಿಲೆಕ್ಷನ್ ಆಗಿದ್ರು ಅಲ್ಲಿ ಅಧಿಕಾರಿ ಬಂದು ನನ್ನನ್ನು ನೋಡಿ ಹೇಳಿದ್ರು, ಏ ಕೋಣೆ ದೂದ್ ಪೀನೆ ವಾಲ ಬಚ್ಚ ಅಂತ. ನನಗೆ ಬಹಳ ನೋವಾಯ್ತಾಗ. ಅವ್ರು ಹೇಳಿದ್ರು, ನೀವೇನು ವರಿ ಮಾಡಬೇಡಿ, ಇನ್ನೊಂದು ವರ್ಷ ಬಿಟ್ಟು ಬನ್ನಿ, ನೀವು 16 ಇಯರ್ಸ್ ಕಂಪ್ಲೀಟ್ ಆದ ಕೂಡಲೇ ನಾವು ಖಂಡಿತವಾಗಿ ನಿಮ್ಮನ್ನು ಸಿಲೆಕ್ಟ್ ಮಾಡ್ತೇವೆ ಅಂದರೆ. ಆದರೆ 15 ಇಯರ್ಸ್ ಅಂದರೂ ಕೂಡ ಆಗ ಒಂದು ನಾನು ಸೈನ್ಯಕ್ಕೆ ಸೇರಬೇಕು ಅನ್ನೋದೊಂದು ಇಚ್ಛೆ ಇದೆ ಅಲ್ಲ, ಅದಕ್ಕೆ ಸಲ್ಯೂಟ್ ಹೇಳಬೇಕು. ಯಾಕೆ ಅಂತ ಹೇಳಿದರೆ ಈಗಿನ ಮಕ್ಕಳು ಇಲ್ಲ, ನನಗೆ ಇಂಜಿನಿಯರ್ ಆಗಬೇಕು ಅಥವಾ ನನಗೆ ಬೇರೆ ಯಾವುದಾದ್ರೂ ಇದು ಬೇರೆ ಕ್ಷೇತ್ರದಲ್ಲಿ ನಾನು ಮಾಡಬೇಕು, ಡಿಫೆನ್ಸ್ ಅಂದ ಕೂಡಲೇ ಸ್ವಲ್ಪ ಹಿಂಜರಿತಾರೆ. ಅಂಥದ್ರಲ್ಲಿ ಆ ಒಂದು ಭಾವನೆಯೇ ಅತಿ ಶ್ರೇಷ್ಠ. ಇಲ್ಲ, ನನಗೊಂದು ಡಿಟರ್ಮಿನೇಷನ್ ಇತ್ತು, ನಾನು ಸೈನ್ಯಕ್ಕೆ ಸೇರಬೇಕಂತ. ಆಮೇಲೆ ನಾನು ಕಂಟಿನ್ಯೂಸ್ ಆಗಿ ಡಿಗ್ರಿ ಮಾಡಿದಾಗಲೂ ಪ್ರತಿ ವರ್ಷ ಹೋಗ್ತಾ ಇದ್ದೆ, ಒಂದು 2-3 ಸಲ ಹೋಗಿದ್ದೇನೆ. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೋ ಕಾರಣಕ್ಕೆ ನಾನು ಅಲ್ಲಿ ಆಗಲಿಲ್ಲ ಸಿಲೆಕ್ಷನ್. ಬಟ್ ಅಂತಿಮವಾಗಿ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಆದಮೇಲೆ ಆರ್ಮಿ ಎಜುಕೇಷನ್ ಕೋರ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಆರ್ಮಿಯಲ್ಲಿ, ಅದರ ಅಡ್ವರ್ಟೈಸ್ ಬಂತು.
ಇದೇ ಮಂಗಳೂರಲ್ಲಿ ನಾನು ಮತ್ತೆ ಪುನಃ ಟ್ರೈ ಮಾಡಿದೆ. ಅಲ್ಲಿವರೆಗೆ ನನಗೆ ಗೊತ್ತಿತ್ತು ಅಲ್ಲಿ ಏನೆಲ್ಲ ಸಿಲೆಕ್ಷನ್ ಪ್ರೊಸೀಜರ್ ಹೇಗೆ ಅಂತ. ಯಾಕಂದರೆ ನನ್ನ ಫ್ಯಾಮಿಲಿಯಲ್ಲಿ ಯಾರು ಬ್ಯಾಕ್ಗ್ರೌಂಡಲ್ಲಿ ಆರ್ಮಿಯವರು ಯಾರು ಇರಲಿಲ್ಲ. ಬೇರೆ ಬೇರೆ ವಿಷಯಗಳನ್ನು ನಾನು ಸಂಗ್ರಹಿಸಿ ಅಲ್ಲಿ ಹೋಗಿದ್ದೆ. ಬಟ್ ಅಲ್ಲಿ ನನ್ನ ಸಿಲೆಕ್ಷನ್ ಆಯಿತು. ಇದೇ ಮಂಗಳೂರಲ್ಲಿ ನನ್ನ ಸಿಲೆಕ್ಷನ್ ಆದದ್ದು. ಬೇಸಿಕಲಿ ಇಲ್ಲಿ ಫಿಸಿಕಲ್ ಎಲ್ಲ ಆಗಿ ನಾವೊಂದು 230 ಜನ ಇದ್ದೆವು. ಅದರಲ್ಲಿಂದ 13 ಜನ ಫೈನಲ್ ಆಗಿ ನಾವು ಸಿಲೆಕ್ಟ್ ಆಗಿದ್ದೆವು. ಆಮೇಲೆ ನಮ್ಮನ್ನು ನಮ್ಮ ಟ್ರೈನಿಂಗ್ ಸೆಂಟ್ರಿಗೆ ಕಳಿಸಿದ್ರು. ಓಕೆ ಓಕೆ. ಸೊ ಫಸ್ಟ್ ನಿಮ್ಮದು ಪೋಸ್ಟ್ ಹಾಗಾದರೆ ಎಲ್ಲಿತ್ತು? ನಂದು ಇಲ್ಲಿಂದ ನಮ್ಮನ್ನು ನಮ್ಮ ಆರ್ಮಿ ಎಜುಕೇಷನ್ ಕೋರ್ ಅಂತ ಒಂದು ಜಬಲ್ಪುರದ ಹತ್ತಿರ ಪಚಮಡಿ ಅಂತ ಒಂದು ಹಿಲ್ ಸ್ಟೇಷನ್ ಇದೆ, ಅಲ್ಲಿ ನಮಗೆ ಕಳಿಸಿದ್ರು. ಅಲ್ಲಿ ಮತ್ತೆ ಪುನಃ ಸಿಲೆಕ್ಷನ್ ಇತ್ತು ಅಲ್ಲಿ. ಯಾಕಂದರೆ ನಾವು ಆರ್ಮಿಯಲ್ಲಿ ಎಜುಕೇಷನ್ ಕೋರಲ್ಲಿ ಭರ್ತಿಯಾದ ಕಾರಣ ಮುಂದಕ್ಕೆ ನಾವು ಟೀಚ್ ಮಾಡುವಂಥ ಕೆಲಸ ನಮಗೆ ಸೈನಿಕರಿಗೆ. ಬೇಸಿಕಲಿ ನಾವು ಅದಕ್ಕೆ ಬೇಕು. ಯಾಕಂದರೆ ಒಂದು ಸೈನ್ಯ ಅಂದರೆ ಅದೊಂದು ಫ್ಯಾಮಿಲಿ ಇದ್ದಾಗ, ಒಂದು ಪರಿವಾರ ಇದ್ದಾಗ. ಅದ್ರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತದೆ. ಅದು ನನ್ನ ಡಿಪಾರ್ಟ್ಮೆಂಟ್ ಆರ್ಮಿ ಎಜುಕೇಷನ್ ಕೋರ್ ಆಗಿತ್ತು. ಅಲ್ಲಿ ನನಗೆ ಟೀಚ್ ಮಾಡುವಂಥ ಕೆಲಸ ಮುಂದಕ್ಕೆ. ಅದಕ್ಕಾಗ ಬೇಕಾಗುವ ಟ್ರೈನಿಂಗ್ ಎಲ್ಲ ಅಲ್ಲೇ ಕೊಡ್ತಿದ್ರು. ಫಸ್ಟ್ ಆಫ್ ಆಲ್ ವಿ ಆರ್ ಸೋಲ್ಜರ್, ಆಮೇಲೆ ನಮ್ಮ ಕೆಲಸ. ಖಂಡಿತವಾಗ್ಲೂ. ಅಂದರೆ ಸೋಲ್ಜರ್ಸ್ ಅದು ಎನಿ ಟೈಮ್ ಹೇಗೆ ಇರಲಿ, ನೀವು ಅದರಲ್ಲಿ ಟೀಚ್ ಮಾಡಿ ಅಥವಾ ಗಡಿ ಪ್ರದೇಶದಲ್ಲಿ ಹೋಗಿ ಯುದ್ಧವನ್ನು ಮಾಡಿ ಗಡಿಯನ್ನು ಕಾಯಲಿ, ಆದರೂ ಕೂಡ ಯೋಧರೇ. ಆ ಒಂದು ಜಜ್ಬಾ ಅಂತ ಹೇಳ್ತಾರಲ್ಲ, ಅದು ಖಂಡಿತವಾಗ್ಲೂ ಅದೇನೋ ಒಂಥರ ಫೀಲಿಂಗೇ ಬೇರೆ ಅಲ್ವಾ? ತುಂಬ ಖುಷಿ ಆಗ್ತಾ ಇದೆ. ಮೇಡಮ್ ಕೂಡ ಕಿಚನಲ್ಲಿ ಕಾಯ್ತಾ ಇದ್ದಾರೆ. ಸೊ ಈ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಇಂಡಿಪೆಂಡೆನ್ಸ್ ಡೇ ಅಂದರೆ ಇದೊಂದು ಹಬ್ಬ, ಎಲ್ಲ ಹಬ್ಬಕ್ಕಿಂತ ಶ್ರೇಷ್ಠವಾದಂಥ ಒಂದು ಹಬ್ಬ. ಸೊ ಈ ಹಬ್ಬವನ್ನು ಆಚರಿಸೋಣ. ನಮ್ಮ ಕಿಚನ್ ಹತ್ರ ಹೋಗೋಣ, ಬನ್ನಿ ಸರ್. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ನಾವಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ನೀವೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ ಕಾಣ್ತದೆ ಅಲ್ವಾ? ಸೊ ಮೊಟ್ಟ ಮೊದಲಿಗೆ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ನಾವು ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ರಾಷ್ಟ್ರದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಹಬ್ಬವೇ ಅಲ್ವಾ? ಸೊ ನೀವಲ್ಲಿ ಡಿಫೆನ್ಸ್ ಸರ್ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಹೋದಾಗ ನೀವು ಕೂಡ ಅಲ್ಲಿ ಹೋಗ್ತಾ ಇದ್ರಾ ಒಟ್ಟಿಗೆ? ನಾನು ಅವರ ಜೊತೆನೇ ಹೋಗ್ತಾ ಇದ್ದೆ. ಜೊತೆಯಲ್ಲೇ ಇದ್ರಿ? ಹಾಂ. ಎಷ್ಟು ಕಡೆ ಪೋಸ್ಟಿಂಗ್ಸ್ ಆಗಿದೆ ಅವರಿಗೆ? ನಾನು ಅವರ ಜೊತೆ ಮೊದಲಿಗೆ ಝಾನ್ಸಿಗೆ ಜೋಧ್ಪುರಕ್ಕೆ ಹೋಗಿದ್ದೆ. ಜೋಧ್ಪುರ್. ಆನಂತರ ಝಾನ್ಸಿಗೆ ಹೋಗಿದ್ದೇನೆ. ಆನಂತರ ಚಂಡೀಗಢ, ಮತ್ತೆ ಕಸೋಲಿ ಅಂತ ಹಿಲ್ ಸ್ಟೇಷನ್. ಓಕೆ. ಆಮೇಲೆ ಅಸ್ಸಾಂ, ಆಮೇಲೆ ಬ್ಯಾಂಗ್ಳೂರು. ಓಕೆ. ಸೊ ಇಷ್ಟೆಲ್ಲ ಕಡೆಗೆ ಅವರ ಜೊತೆಗೆ ಸಾಥ್ ನೀಡ್ತಾ ಇದ್ರಿ, ತಾವು ಕೂಡ ಹೋಗ್ತಾ ಇದ್ರಿ. ಅಲ್ಲಿ ಎಲ್ಲ ಹೇಗೆ ಆಚರಿಸ್ತಾ ಇದ್ರು ಹಬ್ಬ, ಅದನ್ನು ಕೂಡ ಮಾತಾಡ್ತಾ ಇರೋಣ. ಹಾಗೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ದಿವಸ ನೀವು ನಮಗೆ ಏನು ಸ್ಪೆಷಲ್ ಮಾಡ್ತೀರಿ? ಏನಾದರೂ ಒಂದು ಸ್ವೀಟ್ ಇದೆಲ್ಲ ಬೇಕೇ ಬೇಕಲ್ಲ, ಯಾವ ಅಡುಗೆ ಮಾಡ್ತಾ ಇದ್ದೀರಿ? ಇವತ್ತು ನಾನು ಗೋಬಿ ಪರೋಟ ಹಾಗೂ ಸ್ವೀಟ್ ಕಾರ್ನ್ ಪಾಯಸ ಮಾಡ್ತಾ ಇದ್ದೀನಿ. ಡನ್. ಪರೋಟ ಅಂದರೆ ನಾರ್ತ್ಗೆ ಹೋದ್ಮೇಲೆ ಅಲ್ಲಿ ಒಂದು ಪರೋಟ ಕಲ್ತೇ ಇರಬೇಕು ಅಲ್ವಾ? ಸರಿ, ಹಾಗಾದರೆ ಫಸ್ಟ್ ಯಾವುದು, ಸ್ವೀಟಾ ಪರಾಠನ? ಮತ್ತು ನಾನು ಗೋಬಿ ಪರೋಟ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಇದು ಚಂಡೀಗಢ ಹೋದಾಗ ಅಲ್ಲಿ ಕಲ್ತಿದ್ದ ಹೇಗೆ? ಹೌದೌದು. ಸೊ ಮೇಡಮ್, ಸೊ ಶುರು ಮಾಡೋಣ. ಸರಿ. ಡನ್. ಫಸ್ಟ್ ಹೇಗೆ? ನನಗೆ ಮೊದಲು ಇದು ಬೇಕು, ತವಾ ಬೇಕು. ತವಾನ? ಕಡಾಯಿ? ಕಡಾಯಿ. ಹಾಂ. ಸೊ ಅಂದರೆ ಹೂರಣ ತಯಾರಿಸ್ಕೊಳ್ಳಕ್ಕೆ. ಸೊ ಸ್ವಲ್ಪ ಸ್ವಲ್ಪ ಅಡುಗೆ ನಾನು ಮಾಡ್ತೀನಿ, ಹಾಗಾಗಿ ಅದು ನೋಡಿ ಅಷ್ಟು ಇದು ಬೇಕಾಗುತ್ತೆ ಅಂತ ಗೊತ್ತಾಯಿತು. ಡನ್. ಸೊ ಇದಕ್ಕೆ ಏನಾದರೂ ಆಯಿಲ್ ಹಾಕಬೇಕಾ? ಹೌದು, ಸ್ವಲ್ಪ ಆಯಿಲ್ ಹಾಕಬೇಕು. ಸೊ ನಮ್ಮ ಕಿಚನಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತೀವಿ. ಯಾಕೆ ಅಂತ ಹೇಳಿದರೆ ಇದು ವಿಟಮಿನ್ ADEN ರಿಚ್ ಆಯಿಲ್. ಆ್ಯಂಡ್ ನಿಮ್ಮಂಥ ಸೋಲ್ಜರ್ಸ್ ಯಾವಾಗಲೂ ಗಟ್ಟಿಮುಟ್ಟಾಗಿರಬೇಕು ಅಂತ ಹೇಳಿದರೆ ಇಂಥ ಒಂದು ಎಣ್ಣೆ ಅಗತ್ಯವೇ ಆಗಿರುತ್ತೆ. ಸಾಕಾ? ಸಾಕು. ಓಕೆ. ಅಲ್ಲಿ ನೀವು ಇದು ಹಬ್ಬಗಳನ್ನೆಲ್ಲ ಹೇಗೆ ಆಚರಿಸ್ತಾ ಇದ್ರಿ? ಅಲ್ಲಿ ನಾವು ಪ್ರತಿಯೊಂದು ಹಬ್ಬಗಳನ್ನು ಆಚರಿಸ್ತಾ ಇದ್ವಿ. ಪೊಂಗಲ್, ಓಣಂ, ಕ್ರಿಸ್ಮಸ್, ಹೀಗೆ ಮತ್ತೆ ಇವತ್ತು ಗುರುನಾನಕ್ ಜಯಂತಿ ಎಲ್ಲ. ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದಂತವ್ರದ್ದು ಎಲ್ಲ ಹಬ್ಬಗಳನ್ನ ಆಚರಿಸ್ತಾ ಇದ್ರಿ? ಅಂದ್ರೆ ಯೂನಿಟ್ ಅಲ್ಲಿ ನಾವು ಆಚರಿಸ್ತಾ ಇದ್ವಿ. ಇವರ ರೆಜಿಮೆಂಟ್ ಅಲ್ಲಿ ಅಲ್ಲಿ ಆಚರಿಸ್ತಿದ್ರು, ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ನಮ್ಗೆ ಯಾವತ್ತು ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕಿಲ್ಲ. ಓಕೆ. ಸೊ ಇದಕ್ಕೆ ಇನ್ನು ಏನು ಹಾಕೊಳ್ಬೇಕು? ಇವಾಗ ನಾನು ಅದಕ್ಕೆ ನಾನೇ ತಗೊಳ್ತೀನಿ. ಹಾಂ.
ಇದು ಜೀರಿಗೆ Okay. ಹಾಕ್ತಾ ಇದ್ದೀನಿ. ಇದು ಬಿಸಿ ಆಗ್ತಾ ಬರಬೇಕು. ಸರ್ ಸ್ವಲ್ಪ ಏನಾದರೂ ಕುಕ್ಕಿಂಗಲ್ಲಿ ಹೆಲ್ಪ್ ಮಾಡ್ತಾ ಇದ್ರ ಮೇಡಮ್ಗೆ? ಖಂಡಿತ ಮಾಡ್ತಾ ಇದ್ರು? ಮಾಡ್ತಾ ಇದ್ದೆ. ಅವರಿಗೆ ತುಂಬಾ ಇಷ್ಟ ಕುಕಿಂಗ್ ಅಂದರೆ. ಓ, ಸೊ ನಿಮ್ಮದು ಯಾವ ಸ್ಪೆಷಾಲಿಟಿ ಸರ್ ಅಡುಗೆ? ಹಾಂ, ಓಕೆ. ಜಿಂಜರ್. ಸರ್ ಕುಕ್ ನಾನು ಮಾಡೋದು? ನಾನ್ ವೆಜ್ ಎಲ್ಲ ಮಾಡ್ತೇನೆ. ಯಾಕಂದ್ರೆ ಆರ್ಮಿಯಲ್ಲಿ ಒಂದು ಸೋಲ್ಜರ್ ಅಂದ ಮೇಲೆ ಅವನಿಗೆ ಎಲ್ಲ ವಿದ್ಯೆ ಗೊತ್ತಿರಬೇಕು. ಹಾಂ, ಕುಕ್ಕಿಂಗು, ಫೈರಿಂಗ್ ಜೊತೆ ಕುಕ್ಕಿಂಗ್ ಅಗತ್ಯ. ಯಾಕಂದ್ರೆ ಹೊಟ್ಟೆ ಗಟ್ಟಿ ಇದ್ರೆ ತಾನೇ ಫೈಟ್ ಮಾಡ್ಬೋದು. ಖಂಡಿತವಾಗ್ಲೂ. ಇವಾಗ ನಾನು ಹಸಿಮೆಣಸು ಹಾಕ್ತಾ ಇದ್ದೀನಿ. ಸೊ ನಿಮ್ಮ ಇನ್ಸ್ಪಿರೇಷನ್ ಏನು ಸರ್ ಫಸ್ಟ್ ಇದು ಡಿಫೆನ್ಸ್ ಜಾಯ್ನ್ ಆಗೋದಕ್ಕೆ? ಅದೇ ನನಗೆ ನಾನು ಹೇಳಿದ ಹಾಗೆ ಮೊದಲೇ ಒಂದು ರಾಷ್ಟ್ರದ ಬಗ್ಗೆ ಒಂದು ಒಳ್ಳೆ ಗೌರವ ಇತ್ತು. ಜನಗಳಿಂದ ಕೇಳಿ, ಬೇರೆ ಬೇರೆ ನನ್ನ ಗುರುಗಳಿದ್ದು ಅವರು ಹೇಳುವುದನ್ನು ಕೇಳಿ ನನಗೆ ಯಾವಾಗ ಒಂದು ಸಲ ಡಿಫೆನ್ಸಿಗೆ ಜಾಯ್ನ್ ಆಗಬೇಕಂತ. ಅದು ಅಲ್ಲಿ ಟ್ರೈನಿಂಗ್ ಆದ ಮೇಲೆ ನಾವು ಬೇರೆ ಬೇರೆ ಕಡೆ, ನಾನು ಈಗಾಗಲೇ ಹೇಳಿದ್ದೇನೆ ನಿಮಗೆ, ಟ್ರೈನಿಂಗ್ ಫಸ್ಟಿಗೆ ಯಾರೇ ಮಿಲಿಟರಿಗೆ ಸೇರಿದ್ರು ಅವರಿಗೆ ಫಸ್ಟಿಗೆ ಯಾವುದೇ ಕೆಲಸ ಆಗಲಿ ಅವರಿಗೆ ಮೊದಲಿಗೆ ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಕೊಡ್ತಾರೆ. ಬೇಸಿಕ್ ಆಗಿ ಒಂದು 9 ತಿಂಗಳು ಎಲ್ರಿಗೆ. ಯಾಕಂದ್ರೆ ಯಾರೇ ಯಾವುದೇ ಡಿಪಾರ್ಟ್ಮೆಂಟ್ ಸೇರ್ಲಿ ಅವ್ರು ಫಸ್ಟಿಗೆ ಒಂದು ಸೋಲ್ಜರ್, ಆಮೇಲೆ ಅವರ ಕೆಲಸ. ಗೋಬಿ. ಅದೇ ರೀತಿ ನಮಗೆ ಕೂಡ ಅಲ್ಲಿ ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಕೊಟ್ಟರು 9 ತಿಂಗಳು. ಆಮೇಲೆ ನಾವು ಅದನ್ನು ಪಾಸ್ ಔಟ್ ಮಾಡಿದ ಮೇಲೆ ನಮಗೆ ನಮ್ಮ ಟೆಕ್ನಿಕಲ್ ಟ್ರೈನಿಂಗ್, ಅಂದ್ರೆ ಮುಂದಕ್ಕೆ ನಾನು ಏನು ಟೀಚ್ ಮಾಡಬೇಕು, ಯಾವ ರೀತಿ ಟೀಚ್ ಮಾಡಬೇಕು, ಅದು 1.5 ವರ್ಷದ ಒಂದು ಟ್ರೈನಿಂಗ್ ಇರ್ತದೆ. ಅದೆಲ್ಲ ಆದ ಮೇಲೆ ನಮ್ಮನ್ನು ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ಹೆಡ್ ಕ್ವಾರ್ಟರ್, ಬೇರೆ ಬೇರೆ ಟ್ರೈನಿಂಗ್ ಸೆಂಟರ್ಗಳಿಗೆ ಕಳಿಸ್ತಾರೆ. ಅಲ್ಲಿ ನಾವು ಹೋಗಿ ಮತ್ತೆ ಟೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೇಸಿಕ್ ಟ್ರೈನಿಂಗ್ ಅಂದಾಗಲೇ ಅದು ಹೇಳುವಾಗ ಬೇಸಿಕ್ ಟ್ರೈನಿಂಗ್, ಬಟ್ ಅದು ಎಷ್ಟು ಟಫ್ ಇರುತ್ತೆ ಅದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಅಲ್ವಾ? ಹೌದು, ಬಟ್ ಅದ್ರದ್ದು ಮಜಾನೇ ಬೇರೆ ಅನ್ಸುತ್ತೆ. ಹೌದು, ಅದು ಡಿಟರ್ಮಿನೇಷನ್ ಇರಬೇಕು ನಿಮಗೆ. ನಾವು ಆ ಒಂದು ಆರ್ಮಿಯಲ್ಲಿ ಜಾಯ್ನ್ ಆಗೋ ಯಾವಾಗಲೂ ಅದೊಂದು ಜಾಬ್ ಅಂತ ನಾವು ಜಾಯ್ನ್ ಆಗಬಾರ್ದು. ಏನೋ ಒಂದು ಸೇವೆ ಮಾಡ್ಲಿಕ್ಕೆ ನಾನು ಹೋಗ್ತೇನೆ ಇದ್ರೆ ಅಂದ್ರೆ ಅದಷ್ಟೇನು ಟಫ್ ಅನಿಸೋದಿಲ್ಲ. ಅದೊಂದು ಅಡ್ವೆಂಚರ್ ಲೈಫ್ ಇರ್ತದೆ. ಆ ಒಂದು 9 ತಿಂಗಳ ಟ್ರೈನಿಂಗ್ ಅದು ಒಂದು ಸಿವಿಲಿಯನ್ ಹುಡುಗನಿಂದ ಒಂದು ಪರ್ಫೆಕ್ಟ್ ಸೋಲ್ಜರ್ ಆಗಿ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ವೆರಿ ನೈಸ್. ಸೊ ಈಗ ಅಡುಗೆ ಕಡೆ ಕಿಚನ್ಗೆ ನಾವು ಬರೋಣ ಅಲ್ಲಿಂದ. ಸೊ ಮೇಡಮ್ ಇದು ಎಷ್ಟೊತ್ತು ಇದನ್ನ ಇದು 2 ಮಿನಿಟ್ಸು ಸಾಕು. ಇವಾಗ ಇದಕ್ಕೆ ಮಸಾಲೆಗಳನ್ನು ಹಾಕೊಂಡು. ಏನೆಲ್ಲ ಮಸಾಲ? ಇದು ಬೇಕು, ಅರಸಿನ ಬೇಕು. ಸೊ ಅರಿಶಿನ ಪುಡಿ ನಾನು ಆಗಲೇ ಹೇಳಿದೆ ಎಲ್ಲ ಹೆಲ್ದಿ ನಾವು ಬಳಸ್ತೀವಿ. ಯಾಕೆ ಅಂತ ಹೇಳಿದರೆ ಇದು ಅರುಣಾ ಮಸಾಲ ಅವರ ಅರಿಶಿನ ಪುಡಿ ಎಲ್ಲ ಕೋಡನ್ನೇ ಪುಡಿ ಮಾಡಿರುವಂಥದ್ದು. ಸಾಕಾ? ಬೇರೆ ಮೆಣಸಿನ ಹುಡಿ ಮತ್ತು ಧನಿಯಾ ಪುಡಿ. ಸೊ ಅರುಣಾ ಮೆಣಸಿನ ಪುಡಿ ಎಲ್ಲ ಸ್ವಲ್ಪವಾ? ಓಕೆ. ಹಾಗೆ ಧನಿಯಾ ಪುಡಿ, ಅರುಣಾ ಧನಿಯಾ ಪುಡಿ ಸಾಕು. ಸಾಕು. ಜೀರಾ ಸಾಕು. ಈಗ ಆಮ್ಚೂರ್ ಪೌಡರ್ ಹಾಕಿ. ಓಕೆ. ಉಪ್ಪು ಹಾಕ್ತಾ ಇದ್ದೀನಿ. ಸೊ ನಿಮಗೆ ಅಲ್ಲಿ ಏನು ನಿಮಗೇನಾದರೂ ಡ್ಯೂಟೀಸ್ ಇರ್ತಾ ಇತ್ತಾ ಮೇಡಮ್? ಹೇಗೆ? ನಮಗೆ ಡ್ಯೂಟೀಸ್ ಏನು ಇಲ್ಲ. ಹಾಗೆ ಅಂದರೆ ಅವರ ಫ್ಯಾಮಿಲಿಗೆ ಏನಾದರೂ ಇಂಥದ್ದೇ ಏನಾದರೂ ಆಕ್ಟಿವಿಟೀಸ್ ಇರುತ್ತಾ? ಆಕ್ಟಿವಿಟೀಸ್ ಎಲ್ಲ ಇರುತ್ತಿತ್ತು. ಅಲ್ಲಿ ನಮಗೆ ತುಂಬ ಕೋರ್ಸ್ಗಳೆಲ್ಲ ಮಾಡಿಸ್ತಿದ್ರು. ಅಂದರೆ ಇವರು ಯಾವ ರೀತಿಯಾದಂಥ ಕೋರ್ಸಸ್? ಇವರು ಡ್ಯೂಟಿಗೆ ಹೋದ್ಮೇಲೆ ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸೊ ನಮಗೆ ಅಲ್ಲಿ 2 ಅವರ್ಸ್ ಸಿಗುತ್ತೆ ಫ್ರೀಯಾಗಿ. ಅಂದರೆ ಮಕ್ಕಳೆಲ್ಲ ಬೇಗನೆ ಹೋಗ್ತಾರೆ, ಇವರು ಬೇಗನೆ ಹೋಗ್ತಾರೆ. 7 ಗಂಟೆ ಒಳಗಡೆ ನಮ್ಮದು ಮನೆ, ಇವರು ಎಲ್ಲರೂ ಹೋಗಿ ಮನೆಯಲ್ಲಿ ಯಾರೂ ಇರೋದಿಲ್ಲ. ನಾವು ಕೂಡ ನಮ್ಮದು ಕೂಡ ಅಡಿಗೆ ಎಲ್ಲ ಆಗಿರುತ್ತದೆ. ಸೊ ನಾವು 10 ಗಂಟೆಗೆ ಶುರುವಾಗುತ್ತೆ ಅಲ್ಲಿ ಕೋರ್ಸು. ಅಲ್ಲಿಗೆ ನಾವು ಹೋಗಬೇಕು. ಸ್ಟಿಚಿಂಗ್, ಕುಕ್ಕಿಂಗ್, ಮತ್ತು ಇದು ಫ್ಯಾಷನ್. ನೀವಾಗೆ ನೀವು ಸ್ವಾವಲಂಬಿಗಳಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನು ಅಲ್ಲಿ ಸ್ವಾವಲಂಬಿಗಳಾಗಿ ಮಾಡಿಸ್ತಾರೆ ಪ್ರತಿಯೊಂದನ್ನು. ಓಕೆ. ಸೊ ಯಾರು ಕೂಡ ಮನೆಯಲ್ಲಿ ಕೂರಬಾರ್ದು.
ಪ್ರತಿಯೊಬ್ಬರು ಅಲ್ಲಿಗೆ ಹೋಗಿ ಏನಾದರೂ ಕಲಿಯಲೇಬೇಕು. ಓ ಅದು ಕಂಪಲ್ಸರಿನಾ? ಕಂಪಲ್ಸರಿ ಆಗಿರುತ್ತೆ. ವೆರಿ ನೈಸ್. ನಾನು ಕೂಡ ಟೀಚರ್ ಟ್ರೈನಿಂಗ್, ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡಿದ್ದೆ. ಕಂಪ್ಯೂಟರ್, ಬೇಸಿಕ್ ಕಂಪ್ಯೂಟರ್ ಕೋರ್ಸ್, ಬ್ಯೂಟಿ ಪಾರ್ಲರ್ ಕೋರ್ಸ್. ಓ ವೆರಿ ನೈಸ್. ಸೊ ಅದು ಕೂಡ ಇದೆ ಅಲ್ಲಿ? ಹೌದು, ಅದು ಕೂಡ ಇದೆ. ಸೊ ನಾವು ಅಂದ್ಕೊಳ್ತೀವಿ ಬರೀ ಇಂಥದ್ದೇ ಶೈಕ್ಷಣಿಕ ಚಟುವಟಿಕೆಗಳು ಮಾತ್ರ ಅಂತೇಳಿ, ಬಟ್ ಇಂಥದ್ದು ಕೂಡ ಅಂದರೆ ಕೆಲವರಿಗೆ ಅದು ಕೂಡ ಇಷ್ಟ ಇರುತ್ತೆ, ಈ ಪಾರ್ಲರ್ ಇಂಥದ್ದು ಕೋರ್ಸ್ ಮಾಡುವಂಥದ್ದು. ವೆರಿ ನೈಸ್. ಸೊ ಕೆಲವರು ಅಂದ್ಕೊಳ್ತಾರೆ ಡಿಫೆನ್ಸ್ ಅಂದ ಕೂಡಲೇ ಬರೀ ಗಡಿಯಲ್ಲಿ ಅವರು ಕಾಯೋದು ಇಷ್ಟೇ ಅಂತ ಹೇಳಿ, ಬಟ್ ಅಲ್ಲಿ ಸಿಗುವಂಥ ಒಂದು ಎಜುಕೇಷನ್ ಆಗಿರಲಿ, ಆ ಡಿಸಿಪ್ಲಿನ್ ಆಗಿರಲಿ ಹೊರಗಡೆ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಅಲ್ವಾ? ಒಟ್ಟಿಗೆ ಇದ್ದಾಗ ಅಲ್ಲಿ ಕ್ಯಾಂಪಸ್ ಒಳಗಡೆ ಎಲ್ಲಾ ವ್ಯವಸ್ಥೆ ಇರ್ತದೆ. ಎಲ್ಲ ವ್ಯವಸ್ಥೆ ಮಕ್ಕಳಿಗೆ ಶಾಲೆಯಿಂದ ಹಿಡಿದು ಫ್ಯಾಮಿಲೀಸ್ಗೆ ಫ್ಯಾಮಿಲಿ ವೆಲ್ಫೇರ್ ಸೆಂಟರ್ ಅಂತ ಇರ್ತದೆ. ಅಲ್ಲಿ ಅವರಿಗೆ ಬೇರೆ ಬೇರೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಮುಂದಕ್ಕೆ ಅವರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ಅಲ್ಲಿರುವ ಸ್ಕೂಲ್ಗಳಲ್ಲೆಲ್ಲ ಅಲ್ಲಿದ್ದ ಫ್ಯಾಮಿಲಿಗಳೇ ಮ್ಯಾಕ್ಸಿಮಮ್ ಟೀಚರ್ ಆಗಿರ್ತಾರೆ. ಎಲ್ಲ ಫೆಸಿಲಿಟಿ ಇರ್ತದೆ ನಮಗೆ. ನಾವು ಒಂದು ನಾರ್ಮಲ್ ಸಿಚುವೇಶನ್ ಅಲ್ಲಿ ನಾವು ಆರ್ಮಿ ಅಂದ್ರೆ ಅಲ್ಲಿ ಒಂದು ಬಂದೂಕ್ ಹಿಡಿದು ಯುದ್ಧ ಮಾಡುದು, ಅದೇ ಕಾನ್ಸೆಪ್ಟ್ ಇರ್ತದೆ. ಬಟ್ ನಿಮ್ಮಂತ ಪ್ರೋಗ್ರಾಮ್ ಎಲ್ಲ ಮಾಡಿದ್ರೆ ಜನಗಳಿಗೆ ಸ್ವಲ್ಪ ಗೊತ್ತಾಗ್ತದೆ. ಖಂಡಿತವಾಗ್ಲೂ ನಮ್ಮ ಉದ್ದೇಶವೇ ಅದು. ಅಂದ್ರೆ ಬರೀ ಗಡಿ ಕಾಯೋದೇ ಮಾತ್ರವಲ್ಲ, ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಕೂಡ ಆಗುತ್ತೆ. ಎಲ್ಲರೂ ಕೂಡ ಅಂದ್ರೆ ಈಗಿನ ಯುವಕರು ಕೂಡ ಒಂದು ನಮ್ಮ ದೇಶದ ಸೈನ್ಯಕ್ಕೆ ಸೇರಬೇಕು ಅನ್ನೋ ಒಂದು ಉದ್ದೇಶ ಕೂಡ. ಖಂಡಿತವಾಗ್ಲೂ ಎಲ್ಲರೂ ದೇಶದ ಸೈನ್ಯವಿದ್ರೆ ಮಾತ್ರ ನಾವು ಕೂಡ ಸುರಕ್ಷಿತ ಅಲ್ವಾ? ಆಯ್ತು, ಇದು ಆಫ್ ಮಾಡ್ಕೊಳ್ಳೋದಾ? ಮಾತಾಡ್ತಾ ಮಾತಾಡ್ತಾ ಇದೊಂದು ಹೂರ್ಣ ರೆಡಿ ಆಯ್ತು. ಸೊ ಸರ್ ಯಾವುದು ರುಚಿಕರವಾದಂಥ ಅಡುಗೆ ಮಾಡ್ತಾ ಇದ್ರು? ಮೇಡಮ್ ಹತ್ರ ಕೇಳ್ತೀನಿ. ಸೊ ನಿಮಗೆ ಯಾವುದು ಸ್ಪೆಷಲ್ ಆಗಿ ಮಾಡಿ ಕೊಡ್ತಾ ಇದ್ರು ಸರ್? ಅವರು ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ, ಬಿರಿಯಾನಿ ಅಂತೂ ಸೂಪರ್. ಸೊ ಸರ್ ಕೈ ರುಚಿ ಇನ್ನೊಂದ್ಸರಿ ನೋಡ್ಬೇಕು ಹಾಗಾದ್ರೆ, ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ. ಓಕೆ, ಸೊ ಇದು ಇನ್ನೂ ರೆಡಿ ಆಯ್ತು. ಆಯ್ತು, ಡನ್. ಇದು ಇವಾಗ ತಣ್ಣಗಾಗಬೇಕು. ಅಷ್ಟರೊಳಗಡೆ ನಾವು ಇದನ್ನು ಲಟ್ಟಿಸ್ಕೊಳ್ಳೋದಾ? ಸರಿ ಮಾಡೋದು. ಫೈನ್. ಸೊ ಇದು ಮೊದಲೇ ಇದನ್ನ ನಾದ್ಕೊಂಡು ಇಟ್ಕೊಂಡಿದ್ದೀರಿ? ಇಟ್ಕೊಂಡಿದ್ದೇನೆ. ಇದು ಅಂದ್ರೆ ಗೋಧಿ ಹಿಟ್ಟಿನ ಹಣ್ಣು? ಗೋಧಿ ಹಿಟ್ಟು, ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ನಂತರ ನೀರು ಹಾಕಿ ಗೋಧಿ ಇದು ಚಪಾತಿ ಅಂದಾಜಿಗೆ ಕಲಿಸ್ಕೊಳ್ಳೋದು. ನೀವು ಮದುವೆ ಆಗಿ ಡೈರೆಕ್ಟ್ ಫಸ್ಟ್ ಎಲ್ಲಿಗೆ ಸರ್ ಅವಾಗ ಎಲ್ಲಿ ಪೋಸ್ಟಿಂಗ್ ಇದ್ರು? ಆವಾಗ ಅವರು ಪೋಖ್ರಾನಲ್ಲಿ ಇದ್ರು. ಪೋಖ್ರಾನಲ್ಲಿ ಅಂದ್ರೆ ಆಮೇಲೆ ಅಲ್ಲಿ ನಿಮಗೆ ಗೊತ್ತಿರಬಹುದು ಅಬ್ದುಲ್ ಕಲಾಂ ಅವರು ಹೋಗಿ ಅಲ್ಲಿ ಬ್ಲಾಸ್ಟ್ ಮಾಡಿಸಿದ್ರು. ಅದೇ ಏರಿಯಾದಲ್ಲಿ ನಾನಿದ್ದೆ. ಬಟ್ ನಂದು ಅಲ್ಲಿ ಪೋಖ್ರಾನ್, ಅದು ಜೋಧ್ಪುರ್, ಅಲ್ಲಿ ಪೋಖ್ರಾನ್ ಅದು ಸ್ವಲ್ಪ ಫೀಲ್ಡ್ ಏರಿಯಾ ಆದ್ರಿಂದ ಅಲ್ಲಿಂದ ನಮ್ಮ ಅಕಾಮಿಡೇಷನ್ ಏನು ಇರಲಿಲ್ಲ. ಬಟ್ ಇವರು ಜೋಧ್ಪುರದಲ್ಲಿದ್ದು, ಅಲ್ಲಿಂದ ಒಂದು 150 ಕಿಲೋಮೀಟರ್ ಇತ್ತು. ನಾನು ವೀಕ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ರೆ, ಇವರು ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಇದ್ರು ಸ್ಟಾರ್ಟಿಂಗ್ ಅಲ್ಲಿ. ಅಲ್ಲಿ ಒಂದು 2 ವರ್ಷ ಇದ್ದೆ. ಬಟ್ ನಾನು ಇರುವಾಗ ಅಲ್ಲಿ ಏನು ತಯಾರಿ ಆಗ್ತಾ ಇತ್ತು. ಬಟ್ ನಾನು ಅಲ್ಲಿಂದ ಹೋದ ಮೇಲೆ ಅದು ಅಲ್ಲಿ ಎಕ್ಸ್ಪ್ಲೋಷನ್ ಮಾಡಿದ್ದು. ಅಲ್ಲಿಂದ ನಾನು ಟ್ರಾನ್ಸ್ಫರ್ ಹೋಗಿದ್ದೆ. ಈಗ ನಾನು ಇದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಸ್ತೇನೆ. ಸೊ ಇದು ಪೂರ್ತಿ ತಣ್ಣಗಾಗಬೇಕು? ಇದು ಪೂರ್ತಿ ತಣ್ಣಗಾಗಬೇಕು. ಆಮೇಲೆ ನಾವು ಇದರ ಪೂರಣವನ್ನು ಕಣಕದಲ್ಲಿಟ್ಟು ಲಟ್ಟಿಸಿ. ಸೊ ಸ್ವಲ್ಪ ಬಿಸಿ ಇದ್ರೂ ಆಗ್ತದೆ ಹೇಗೆ? ಏನು ತಣ್ಣಗಾದ್ರೆ ತಣ್ಣಗಾಗಬೇಕು. ಇದನ್ನು ಚೆನ್ನಾಗಿ ನಾದಿ ಹೀಗೆ ಬಟ್ಟಲು ಥರ ರೆಡಿ ಮಾಡಿ ಇಟ್ಕೋಬೇಕು. ನಾವು ಹೀಗೆ ಗೋಧಿ ಹುಡಿಯನ್ನು ಹಾಕಿ ಮಾಡೋದ್ರಿಂದ ಅದು ಒಳಗೆ ಉಬ್ಬಿ ಬರುತ್ತೆ. ನಾವು ಚಪಾತಿ ಇದು ಮಾಡುವಾಗ, ಪರೋಟ ಮಾಡುವಾಗ ಉಬ್ಬಿಕೊಂಡು ಬರುತ್ತೆ, ಇಲ್ಲಾಂದರೆ ಅಂಟಿಕೊಂಡೇ ಇರುತ್ತೆ. ಓಕೆ. ಸೊ ಮೇಡಮ್ಗೆ ಫಸ್ಟ್ ಮದುವೆ ಆಗುವಾಗ ಡಿಫೆನ್ಸ್ನಲ್ಲಿದ್ದಾರೆ, ನೀವು ಮದುವೆ ಆಗುವಂಥವ್ರು ಅನ್ನುವಾಗ ನಿಮಗೆ ಏನು ಭಯ ಅಂತ ಏನೂ ಆಗಲಿಲ್ವಾ? ಇಲ್ಲ, ಭಯ ಅಂತ ಏನೂ ಆಗಿಲ್ಲ. ನನಗೆ ಮೊದಲಿನಿಂದಲೂ ಹೀಗೆ ಸರ್ವ್ ಮಾಡುವಂಥವರು
ಸಿಗಬೇಕು ಅಂತ ಇತ್ತು. ಓ ವೆರಿ ನೈಸ್. ಸೊ ಆ ಒಂದು ಇಚ್ಛೆ ಇರುವವರು ತುಂಬ ಕಮ್ಮಿ ಆ ಥರ ಅಲ್ವಾ? ಅಂದರೆ ಇಲ್ದಿದ್ರೆ ಪೋಸ್ಟಿಂಗ್ ಆಗೋ ಅವ್ರ ಜೊತೆಗೆ ಹೋಗಬೇಕು ಅಂದರೆ ಸ್ವಲ್ಪ ಕೆಲವರಿಗೆ ಭಯ ಇರುತ್ತೆ. ಇರುತ್ತೆ. ಅವರು ಹೇಳಿದ್ರು ಹೀಗೆಲ್ಲ ಇರುತ್ತೆ ಅಂತ ಮೊದಲೇನೆ ನಮಗೆ ಹೇಳಿದ್ರು. ಫಸ್ಟೇ ಇನ್ಫಾರ್ಮ್ ಮಾಡಿದ್ರು. ನಂತರ ನಾವು ಇದನ್ನು ಹೀಗೆ ಒಳಗಡೆ ಹೂರಣವನ್ನು ತುಂಬಿಸಿ ಹೀಗೆ ಮಡಿಸಬೇಕು. ಹೂರಣ ಹೊರಗಡೆ ಬಾರದಂತೆ ಸರಿಯಾಗಿ ಅದನ್ನು ಪ್ಯಾಕ್ ಮಾಡ್ಕೊಳ್ಬೇಕು. ಡೈರೆಕ್ಟ್ ಕಾಯಿಸ್ಕೊಳ್ಳೋದಾ? ಹೌದು. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಮತ್ತೆ ಕೈಯಲ್ಲೇ ಹೊತ್ಕೊಳ್ಳೋದಾ ಲಟ್ಟಿಸ್ಕೊಳ್ಬೇಕಾಗುತ್ತಾ? ಹಾಂ ಹಾಂ. ಸ್ವಲ್ಪ ದೊಡ್ಡದಾಗಬೇಕು. ಓಕೆ ಸರ್, ನೀವು ಫ್ಯಾಮ್ಲಿಯಿಂದ ಈ ಥರ ಹೊರಗಡೆ ಇರುವಾಗ ನೀವೇ ಹೇಳಿದ್ರಿ ನಮಗೆ ಕುಕಿಂಗ್ ಕೂಡ ಬರಬೇಕು ಅಂತ ಹೇಳಿ. ಸೊ ನೀವೆಲ್ಲ ಯೂನಿಟ್ ಅವರೆಲ್ಲ ಒಟ್ಟಿಗೆ ಅಂದರೆ ನಿಮ್ಮ ಒಂದು ಕಮಾಂಡೆಂಟಲ್ಲಿ ಇರುವಂಥವ್ರ ಇವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಏನಾದರೂ ಅಡುಗೆ ಎಲ್ಲ ಮಾಡ್ತಾ ಇದ್ರೆ ನೀವು ಹೇಗೆ? ಮ್ಯಾಕ್ಸಿಮಮ್ ಜಾಗದಲ್ಲಿ ನಮಗೆ ಮೆಸ್ ಫೆಸಿಲಿಟಿ ಇರ್ತದೆ. ಹಾಂ ಹಾಂ. ಬಟ್ ನಾವು ಬೋರ್ಡರ್ ಏರಿಯಾಲಲ್ಲೇ ಹೋದಾಗ ಅಲ್ಲೆಲ್ಲ ಇಂಡಿಪೆಂಡೆಂಟ್ ಆಗಿ ಪೋಸ್ಟ್ ಅಲ್ಲಿ ಇರಬೇಕಾಗ್ತದೆ. ಎದುರುಗಡೆ ಪಾಕಿಸ್ತಾನದವರು ಇರ್ತಾರೆ, ಈ ಕಡೆ ನಾವಿರ್ತೇವೆ. ಅಲ್ಲೆಲ್ಲ ಕುಕ್ ಅಥವಾ ಮೆಸ್ ಫೆಸಿಲಿಟಿ ಇರುವುದಿಲ್ಲ. ಆಗ ಇಂಡಿಪೆಂಡೆಂಟ್ ಆಗಿ ರೇಷನ್ ಎಲ್ಲ ಬರ್ತದೆ, ನಾವೇ ಮಾಡಲೇಬೇಕಾಗ್ತದೆ. ಆಗ ಎಲ್ರಿಗೂ ನಿಮ್ದೊಂದು ಎಷ್ಟು ಗ್ರೂಪ್ ಅಂತ ಇರುತ್ತೆ? ಅಲ್ಲ, ಅದು ನಾನು ಈಗ ಪೋಸ್ಟ್ ಅಲ್ಲಿ ಹೇಳಿದಂದ್ರೆ ಅದು ಇನ್ಫೆಂಟ್ರಿ ಸೋಲ್ಜರು. ಬಟ್ ನಾವು ಎಲ್ಲ ಬೇಸಲ್ಲಿ ಇರ್ತೇವೆ, ಅಲ್ಲೆಲ್ಲ ಮೆಸ್ ಫೆಸಿಲಿಟಿ ಇರ್ತದೆ. ಒಂದು ಆರ್ಮಿ ಒಂದು ಇನ್ಸ್ಟಿಟ್ಯೂಟ್ ಅಂದ್ರೆ ಅಲ್ಲಿ ಎಲ್ಲ ಇರ್ತದೆ, ಮೆಸ್ ಫೆಸಿಲಿಟಿ ಇರ್ತದೆ, ಅವ್ರದ್ದೇ ನಮ್ದೇ ಕುಕ್ ಇರ್ತಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ ಅವರಲ್ಲಿ ಇರ್ತಾರೆ. ಅಲ್ಲಿ ಮೆಸ್ ಫೆಸಿಲಿಟಿ ಇರ್ತದೆ, ಮೆಸ್ಸಲ್ಲಿ ಎಲ್ರಿಗೂ ಊಟ. ಬಟ್ ಇಂಡಿಪೆಂಡೆಂಟ್ ಆದ ಇದ್ದಾಗ ಅದು ಕುಕ್ ಮಾಡಿ ಗೊತ್ತಿರಬೇಕು ಎಲ್ರಿಗೂ. ಎಲ್ಲಾ ಕಡೆ ಮೆಸ್ ಫೆಸಿಲಿಟಿ ಸಿಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಆರ್ಮಿಯಲ್ಲಿ ಅದು ಇನ್ಫೆಂಟ್ರಿಯಲ್ಲಿ ಇದ್ದವರಿಗೆ ಕುಕ್ ಮಾಡ್ಲಿಕ್ಕೂ ಬರ್ತದೆ, ಯಾಕಂದ್ರೆ ಅವರು ಕುಕ್ ಮಾಡಿ ಅವರೇ ಊಟ ಮಾಡಿಕೊಳ್ತಾರೆ. ಹೌದು. ಈಗ ಇತ್ತೀಚೆಗೆ ನಾವು ಕೆಲವೊಂದು ನಮ್ಮ ಸೋಲ್ಜರ್ಸ್ ಎಲ್ಲ ನೋಡುವಾಗ ಅದೊಂಥರ ಹೆಮ್ಮೆನೂ ಅನ್ಸುತ್ತೆ. ಕೆಲವು ಸರಿ ಅವರೆಲ್ಲ ಅವರ ಜೀವವನ್ನ ತ್ಯಾಗ ಮಾಡುವಾಗ ತುಂಬಾ ಬೇಸರ ಕೂಡ ಆಗುತ್ತೆ. ಆದರೆ ಅದೇ ರೀತಿ ಅವರ ಒಂದು ತ್ಯಾಗ ಬಲಿದಾನ ನೋಡುವಾಗ ನಮಗೆ ಹೆಮ್ಮೆನೂ ಆಗುತ್ತೆ, ತುಂಬ ಒಳಗಿಂದ ಒಂದು ಖುಷಿ. ನಮ್ಮನ್ನು ಇವರೆಲ್ಲ ಕಾಯ್ತಾ ಇದ್ದಾರಲ್ಲ, ನಾವು ಅದರಿಂದಾಗಿ ಈಗಿನ ಒಂದು ಪದ್ಧತಿಯಲ್ಲಿ ಎಲ್ಲರೂ ಕೂಡ ಒಂದು ಡಿಫೆನ್ಸ್ ಅನ್ನೋ ಒಂದು ತುಂಬ ಹೈ ಲೆವೆಲ್ ಆಗಿ ನೋಡ್ಕೊಳ್ಳುವಂಥದ್ದಾಗಿದೆ. ಅಂದರೆ ಮೊದಲೆಲ್ಲ ಹೆದರ್ತಾ ಇದ್ರು, ಡಿಫೆನ್ಸ್ ಅಲ್ಲಿ ಕಮ್ಮಿ ಸಂಬಳ ಇದೆಲ್ಲ ಕೆಲವರಿಗೆ ತುಂಬ ಟೆನ್ಷನ್ ಇತ್ತು, ಅದಕ್ಕೋಸ್ಕರ ಸೇರ್ತಾ ಇರಲಿಲ್ಲ ಅಲ್ವಾ? ಬಟ್ ಈಗ ಈ ಒಂದು ಫೆಸಿಲಿಟಿ ಕೂಡ ಜಾಸ್ತಿ ಆಗಿದೆ. ಇದು ಬಿಸಿ ಆಗ್ತಾ ಇರಲಿ, ನಾವು ಇನ್ನೊಂದು ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಬೇಕಾ? ಸೊ ಎಣ್ಣೆ ಅಂತ ಹೇಳಿದ್ರೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದಕ್ಕೆ ಹಾಕೊಳ್ಳೋದಾ? ಹೌದು, ಒಂದು ಸ್ಪೂನ್ ಕೊಡಿ. ಹೀಗೆ ಬದಿಗೆ ಮತ್ತು ಬೇಕು. ಹೀಗೆ ಉಬ್ಬಿ ಬರಬೇಕು. ಹಾಂ ಹಾಂ, ಉಬ್ಬಿ ಬಂದರೆ ಅದು ಚೆನ್ನಾಗಿ ಬಂತು ಅಂತ ಹೇಳಿ ಅಂತಾರೆ.
ಮಾತಾಡ್ತಾ ಮಾತಾಡ್ತಾ ನಮ್ಮ ಬಿಸಿ ಬಿಸಿ ಗೋಬಿ ಪರೋಟ ಹಾಂ ready ಗೋಬಿ ಆಯ್ತು. ಪರೋಟ ರೆಡಿ ಆಯಿತು. ಎಸ್ ಮೇಡಮ್, ಟೇಸ್ಟ್ ಮಾಡಿ ಹೇಳಿ ಹೇಗೆ. ಖಂಡಿತವಾಗ್ಲೂ ಟೇಸ್ಟ್ ನೋಡೋಣ ಸರ್. ಲಾಸ್ಟ್ಗೆ ಟೇಸ್ಟ್ ನೋಡೋಣಲ್ಲ, ಫಸ್ಟ್ ಎಲ್ಲ ಕೆಲಸ ಮುಗಿಬೇಕು ಅಂದರೆ ನೆಕ್ಸ್ಟ್ ಇನ್ನೊಂದು ಡಿಶ್ ಬೇರೆ ಆಗಬೇಕು, ಸ್ವೀಟ್ ಡಿಶ್ ಅಲ್ವಾ. ಫಸ್ಟ್ ಯಾವಾಗಲೂ ಸ್ವೀಟನ್ನು ಸವಿದು ಮತ್ತೆ ನಂತರ. ಓಕೆ ಓಕೆ ಬಟ್ ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಗೋಬಿ ಪರಾಟ ಅಂತೂ ರೆಡಿ ಆಯಿತು. ಸೊ ಇದಂತೂ ನೋಡ್ತಾ ಇರುವಾಗಲೇ ಅಷ್ಟು ಟೆಂಪ್ಟಿಂಗ್, ಅಂದರೆ ಸಾಫ್ಟ್ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಟೇಸ್ಟ್ ನೋಡೋಣ, ಆದರೆ ಆಮೇಲೆ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಗೋಬಿ ಪರಾಟ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ, ಶುಂಠಿ, ಹಸಿಮೆಣಸು ಒಗ್ಗರಣೆ ಮಾಡಿಕೊಂಡು ತುರಿದ ಕಾಲಿಫ್ಲವರ್ ಹಾಕಿ ಹುರಿಯಿರಿ. ನಂತರ ಅರಿಶಿನ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮ್ಚೂರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ನಂತರ ಚಪಾತಿ ಅಂಟನ್ನು ಬಟ್ಟಲ ಆಕಾರದಲ್ಲಿ ಒತ್ತಿ ಹೂರಣ ತುಂಬಿ ಮತ್ತೆ ಲಟಿಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಗೋಬಿ ಪರಾಟ ಸವಿಯಲು ಸಿದ್ಧ. ಒಂದಂತೂ ಬಿಸಿ ಬಿಸಿಯಾಗಿ ಗೋಬಿ ಪರಾಟ ರೆಡಿಯಾಗಿ ಅಲ್ಲೇ ರೆಸ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಕಾರ್ನ್ ಪಾಯಸ ಮಾಡ್ತೀನಿ ಅಂತ ಹೇಳಿದರೆ, ಇಂಡಿಪೆಂಡೆನ್ಸ್ ಡೇ ಹಬ್ಬದ ಪ್ರಯುಕ್ತ, ಹಾಗಾಗಿ ಸ್ವೀಟ್ ಇರಲೇಬೇಕು. ಅದರ ನಂತರವೇ ಟೇಸ್ಟ್ ನೋಡ್ಕೊಳ್ಳೋದು. ಅವರೆಲ್ಲ ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ಯಾವಾಗಲೂ ನಿಮ್ಮದೇ ಆಗಿರುತ್ತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೋಸ್ಟಾ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಬಿಗ್ ಸ್ಟುಡಿಯೋ, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹನ್ಬಾಲ್ ಚಿಕ್ಕಿ, ಹಾಗೆಯೇ ಗ್ರೀನ್ ಡಾಟ್ ಕಂಪನಿ. ಸೂಪರ್ಬ್ ಆಗಿರುವಂಥ ಒಂದಂತೂ ಗೋಬಿ ಪರಾಠ ರೆಡಿಯಾಗಿದೆ. ಸೊ ನಾರ್ತ್ ಇಂಡಿಯನ್ ಡಿಶ್ ಸಖತ್ತಾಗಿದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಹಾಂ, ಸ್ವೀಟ್ ಕಾರ್ನ್ ಪಾಯಸ ಅಂತ ಹೇಳಿದರು, ಮರ್ತೇ ಹೋಯಿತು. ಸೊ ಸ್ವೀಟ್ ಡಿಶ್ಗೆ ರೆಡಿಯಾಗಿದ್ದೀವಿ, ನಾನು, ನೀವು ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಮೇಡಮ್, ಈಗ ಸ್ವೀಟ್ ಡಿಶ್ ಅಂತ ಹೇಳಿದ್ರಿ. ಹೌದು. ಸೊ ತಡ ಮಾಡದೆ ಶುರು ಮಾಡ್ಕೊಳ್ಳೋಣ. ಸರಿ, ಬನ್ ಫಸ್ಟ್ ಮೊದಲು ನಾವು ಹಾಲನ್ನು ಬಿಸಿ ಮಾಡಿ ಬಿಸಿ ಮಾಡ್ಕೊಳ್ಳೋದಾ? ಇದಕ್ಕೆ ಹಾಕ್ಕೊಳ್ತೀರಾ? ಹಾಲು ಹಾಕ್ತೀನಿ. ಹ್ಞೂ, ಹಾಲು ಫೈನ್. ಇವಾಗೊಂದು Next? ತವ ಬೇಕು. ಕಡಾಯಿ, ಕಡಾಯಿ, ಗ್ಯಾಸ್ ಆನ್, ಆಯ್ತು. ಇವಾಗ ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಹೌದು. ಸರಿ, ಹಾಕ್ಲಾ? ಸೊ ನಾನು ಈ ಕಡೆ ನಿಮಗೆ ರುಬ್ಬಿ ಕೊಡ್ತೀನಿ. ಸರಿ, ಸಾಕು ಸಾಕು. ಇದರಲ್ಲಿ ಡ್ರೈ ಫ್ರೂಟ್ಸನ್ನು ಹ್ಞೂ ಫ್ರೈ ಮಾಡಬೇಕು. ಸರ್, ನಿಮ್ಮ ಈ ಒಂದು ಎಷ್ಟು ವರ್ಷ ನಿಮ್ಮ ವೃತ್ತಿ ಜೀವನ ಇತ್ತು ಇದರಲ್ಲಿ, ಡಿಫೆನ್ಸಲ್ಲಿ? ಸರಿಸುಮಾರು 28 ವರ್ಷ ನನಗೆ ಸೇವೆ ಮಾಡುವಂಥ ಒಂದು ಸುದೀರ್ಘವಾದಂಥ ಒಂದು ಕಾಲ. ಹೌದು. ಸೊ ಹಾಗಾದರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆರ್ಮಿಯಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಿಕ್ಕಿದೆ ನನಗೆ. ಓಕೆ. ನಾನು ಏನಿದ್ರು ಇವತ್ತು ಅದೆಲ್ಲ ಆರ್ಮಿಯಿಂದಾಗಲೇ ಇದ್ದೇನೆ. ಹ್ಞೂ ಎಲ್ಲ ಕಡೆ ನಾನು ಪೋಸ್ಟಿಂಗ್ ಇದೆ, ಅದು ಟ್ರೈನಿಂಗ್ ಸೆಂಟರ್ ಆಗಲಿ ಅಥವಾ ಹೆಡ್ ಕ್ವಾರ್ಟರ್ಸ್ ಆಗಲಿ. ಬಟ್ ನನ್ನ ಒಂದು ಸೌಭಾಗ್ಯ ಅಂದರೆ ನನಗೆ ಕಾರ್ಗಿಲ್ ವಾರಲ್ಲಿ ಓ ಮೈ ಗಾಡ್ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿ ಬಂದಿತ್ತು. ಆ್ಯಸ್ ಯೂಶ್ವಲ್ ನಾನು ಕಾರ್ಗಿಲ್ ಬ್ರಿಗೇಡಲ್ಲಿ ಜನವರಿ ತಿಂಗಳಲ್ಲಿ ಟ್ರಾನ್ಸ್ಫರ್ ಹೋಗಿದೆ ಪೋಸ್ಟಿಂಗ್. ನಮ್ಮ ಕೆಲಸ ಅದು ಟೀಚಿಂಗ್ ಮಾಡೋದೆ, ಅಲ್ಲಿ ಕೂಡ ಟೀಚಿಂಗ್ ನಡೀತಾ ಇತ್ತು. ಬಟ್ ನಿಮಗೆ ಗೊತ್ತು, ಇವತ್ತು ಇನ್ನೊಂದು 19 ವರ್ಷ ಮೊದಲು ಮೇ ತಿಂಗಳಲ್ಲಿ ಅಲ್ಲಿ ಕಾರ್ಗಿಲ್ ವಾರ್ ಆಯಿತು, ಅದೆಲ್ಲರಿಗೂ ಗೊತ್ತಿದ್ದ ವಿಷಯ. ಅಲ್ಲಿ ವಾರ್ ಸ್ಟಾರ್ಟ್ ಆದಾಗ ನಮ್ಮ ಟೀಚಿಂಗ್ ಎಲ್ಲ ಕ್ಲೋಸ್ ಆಯಿತು. ಯಾರೆಲ್ಲ ಸ್ಟೂಡೆಂಟ್ ಇದ್ರು ಅವ್ರು ಫ್ರಂಟಲ್ಲಿ ಇದ್ದವರೇ ಇದ್ದದ್ದು ಸ್ಟೂಡೆಂಟ್, ಅವರನ್ನೆಲ್ಲ ಅವರವರ ಯೂನಿಟಿಗೆ ವಾಪಸ್ ಕರ್ಕಿಸ್ಕೊಂಡ್ರು.
ನಮ್ದು ಅದು ಅಲ್ಲಿ ಮುಗೀತು ನಮ್ದು ಎಜುಕೇಶನ್ ಆ ವಾರ್ ಇದ್ದಾಗ. ಯಾಕಂದ್ರೆ ನಾನು ನಿಮಗೆ ಈ ಮೊದಲೇ ಹೇಳಿದ್ದೇನೆ, ಫಸ್ಟ್ ಆಫ್ ಆಲ್ ವಿ ಆರ್ ಸೋಲ್ಜರ್, ಆಮೇಲೆ ನಾನು ಟೀಚರ್. ನಾವು ಟ್ರೈನಿಂಗ್ ಆಗಿ ಹೋಗುವಾಗಲೇ ನಮಗೆ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಯು ಆರ್ ಸೋಲ್ಜರ್ ದೆನ್ ಟೀಚರ್ ಅಂತ. ಅದು ನಾನಂತಲ್ಲ, ಆರ್ಮಿಯಲ್ಲಿದ್ದ ಯಾವುದೇ ವಿಭಾಗ ಆಗಲಿ ಅವ್ರು ಮೊದಲು ಸೋಲ್ಜರ್ ಆಗಿರ್ತಾರೆ. ಸೊ ನಿಮಗೂ ಕೂಡ ಅಲ್ಲಿ ಹೋಗ್ಲಿಕ್ಕಿತ್ತ? ಹೌದು, ನಾನು ಅಲ್ಲಿ ಬೇಸಲ್ಲೇ ಇದ್ದೆ, ಕಾರ್ಗಿಲ್ ಬ್ರಿಗೇಡಲ್ಲೇ ಇದ್ದೆ. ನಮ್ಮ ಎದುರಲ್ಲೇ ಅಲ್ಲಿ ವಾರ್ ಸ್ಟಾರ್ಟ್ ಆಯಿತು. ಆಗ ನಮಗೆ ಟೀಚಿಂಗ್ ಕೆಲಸ ಇರಲಿಲ್ಲ, ಬಟ್ ನಮಗೆ ಬೇರೆ ಕೆಲಸಕ್ಕೆ ಹಾಕಿದ್ರು. ಅಂದರೆ ನಾವು ಫ್ರಂಟಲ್ಲಿ ಹೋಗಿ ಫೈಟ್ ಮಾಡುವಂಥ ನಮಗೆ ಟ್ರೈನಿಂಗ್ ಇರಲಿಲ್ಲ. ಅದಕ್ಕೆ ಬೇರೆನೇ ಸೋಲ್ಜರ್ ಇದ್ರು, ಬೇರೆನೇ ಡಿಪಾರ್ಟ್ಮೆಂಟ್ ಇತ್ತು. ನಮಗೆ ಅವರಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ಕಳಿಸುವಂತಹದ್ದು. ಯಾಕಂದ್ರೆ ಒಂದು ವಾರ ಸ್ಟಾರ್ಟ್ ಆಯ್ತು ಅಂದ್ರೆ ಅದಕ್ಕೆ ಪ್ರಿಪರೇಷನ್ ಬೇಕು ಅಂತ ಕೆಲಸ ನಮಗೆ ಕೊಟ್ಟಿದ್ರು. ನಾನು ಸ್ಟಾರ್ಟಿಂಗಲ್ಲಿ ಆಹಾರ ಸಾಮಗ್ರಿಯನ್ನು ಸಪ್ಲೈ ಮಾಡುವಂತಹ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಅವರಿಗೆ ಸಹಕಾರ ಮಾಡ್ತಾ ಇದ್ದೆ. ಆಮೇಲೆ ಒಂದ್ಸಲ ವಾರ್ ಸ್ಟಾರ್ಟ್ ಆದ ಮೇಲೆ ತುಂಬಾ ಸಾವು ನೋವಾಯ್ತಲ್ಲಿ. ತುಂಬಾ wounded ಸೋಲ್ಜರ್ ನಮ್ಮಲ್ಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬೇಸಿಗೆ. ಅಲ್ಲಿಂದ ನಾವು ಅವರನ್ನು ಶ್ರೀನಗರಕ್ಕೆ ಹೆಲಿ ಮೂಲಕ ಕಳಿಸ್ತಾ ಇದ್ದೆವು. ತುಂಬಾ ಆಫ್ ಮಾಡ್ಕೊಳ್ಳೋದಾ? ಮಾತಾಡ್ತಾ ಮಾತಾಡ್ತಾ ಹಾಲು ಕೂಡ ಹುಕ್ಕಿ ಬಂತು, ತೊಂದರೆ ಇಲ್ಲ. ಇದನ್ನ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಅದು ದಪ್ಪ ಆಗಬೇಕು. ಓಕೆ, ಇದು ದಪ್ಪ ಆಗಬೇಕು. ಸರಿ. ಸೊ ಸರನ್ನು ಇಂಟ್ರಪ್ಟ್ ಮಾಡ್ತಾ ಇದ್ದೇನೆ. ಅವರ ಎಕ್ಸ್ಪೀರಿಯನ್ಸ್ ಕೇಳ್ತಾ ಕೇಳ್ತಾ ನನಗೆ ಗಮನವೇ ಇಲ್ಲ, ಈ ಕಡೆ ಹಾಲು ಹುಕ್ಕಿ ಹೋಯ್ತು. ಇವಾಗ ತೊಂದರೆ ಇಲ್ಲ. ರುಬ್ಬಿದ ಸ್ವೀಟ್ ಕಾರ್ನನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು. ಸರಿ ಮೇಡಮ್, ಹಾಕಿ ನೀವು ಫ್ರೈ ಮಾಡ್ತಾ ಇರಿ. ನಾನು ಸರ್ ಹೇಳ್ತಾ ಇದ್ದಂಥ ಒಂದು ರೋಮಾಂಚಕವಾದಂಥ ಒಂದು ವಿಷಯನ ಕೇಳ್ತಾ ಇದ್ದೆ. ಹೇಳಿ ಸರ್. ಆಮೇಲೆ ಅಲ್ಲಿ ತುಂಬಾ wounded ಸೋಲ್ಜರ್ ಎಲ್ಲ ನಮ್ಮಲ್ಲಿ ಬೇಸಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು. ಒಂದ್ಸಲ ಫುಲ್ ಫ್ಲೆಜ್ ವಾರ್ ಸ್ಟಾರ್ಟ್ ಆದ ಮೇಲೆ ಬಹಳ ದುಃಖದ ವಿಷಯ ಅಂದ್ರೆ ನಮ್ಮ ತುಂಬಾ ಸೋಲ್ಜರ್ಸ್ ಅಲ್ಲಿ ಫ್ರಂಟ್ ಅಲ್ಲಿ ಫೈಟ್ ಮಾಡ್ತಾ ಪ್ರಾಣ ಕಳ್ಕೊಂಡ್ರು. ಅವರ ಡೆಡ್ ಬಾಡಿ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದು ತುಂಬಾ ನನಗೊಂದು ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಅದೊಂದು. ಯಾಕಂದ್ರೆ ಸೈನ್ಯಕ್ಕೆ ಸೇರಿದ ಪ್ರತಿಯೊಬ್ಬ ಒಂದು ಸೈನಿಕನಲ್ಲಿ ಇರ್ತದೆ ನಾನು ಯಾವುದಾದ್ರೂ ಒಂದು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ. ಬಟ್ ಯುದ್ಧ ಅನ್ನೋದು ಒಂದು ನಮಗೆ ನಾವೇನೋ ವಿಜಯೋತ್ಸವ ಅಂತ ಮಾಡ್ತೇವೆ, ವಿಜಯ ದಿವಸನ್ನು. ಬಟ್ ಯಾರಾದ್ರೂ ನನಗೆ ವಿಜಯ ದಿವಸದಂದು ವಿಜಯ ಸಂದೇಶ ಕಳಿಸಿದಾಗ ನನಗೆ ಆ ದಿನಗಳು ಮತ್ತೆ ನೆನಪು ಬರ್ತದೆ. ಏನೋ ನಾವು ವಾರಲ್ಲಿ ವಿನ್ ಆಗಿದ್ದೇವೆ, ಬಟ್ ಅದಕ್ಕಾಗಿ ನಮ್ಮ ಸೈನಿಕರು ತುಂಬಾ ತ್ಯಾಗ ಮಾಡಿದ್ದಾರೆ. ಅದು ಈಗಲೂ ನೆನೆಸ್ಕೊಳ್ಳುವಾಗ ತುಂಬಾ ಒಂದು ಹೆಮ್ಮೆ ಕೂಡ ಆಗ್ತದೆ. ಅದರ ಜೊತೆ ನಮ್ಮ ಎಷ್ಟೋ ಸೈನಿಕರ ಬಲಿದಾನ ಕಣ್ಣು ಈಗಲೇ ಕಣ್ಣು ತುಂಬಿ ಬರ್ತಾ ಇದೆ. ಅಂದ್ರೆ ಫುಲ್ ನೀವು ಅಲ್ಲಿಗೆ ಹೋಗ್ಬಿಟ್ರಿ. ಹೌದು, ಅದು ಯಾಕಂದ್ರೆ ನಾನು ಅವರು ಅಲ್ಲಿ ಕಣ್ಣಾರೆ ಕಂಡಿದ್ದೇನೆ ಯುದ್ಧ ಅಂದ್ರೆ ಏನು ಅಂತ. ಯುದ್ಧದಲ್ಲಿ ನಮ್ದು ನಾವು ಖಂಡಿತವಾಗಿ ಆಗಿದ್ದೇವೆ, ಬಟ್ ಅದರ ಹಿಂದೆ ತುಂಬಾ ನೋವಿನ ಕಥೆಗಳಿದೆ. ಪ್ರತಿಯೊಬ್ಬ ನನ್ನ ಹಾಗೆ ಎಷ್ಟು ಸೈನಿಕರಿದ್ದಾರೆ, ಈಗ ರಿಟೈರ್ಡ್ ಆಗಿದ್ದಾರೆ, ಅವ್ರದ್ದೇ ಆದ ಒಂದು ಕಥೆ ಇರ್ತದೆ. ಅವರು ಯುದ್ಧಕ್ಕೆ ಹೋಗದಿದ್ರು, ಫ್ರಂಟಲ್ಲಿ ಬ್ಯಾಕಲ್ಲಿದ್ರು, ಅವ್ರದ್ದು ಕೂಡ ಒಂದೊಂದು ಕಥೆ ಇರ್ತದೆ. ಆದ ಕಾರಣ ಯುದ್ಧ ಅನ್ನೋದು ಅನಿವಾರ್ಯತೆ. ಆರ್ಮಿ ಇರುವುದೇ ಶಾಂತಿಗಾಗಿ, ಯುದ್ಧಕ್ಕಾಗಿ ಅಲ್ಲ. ಹೌದು, ಖಂಡಿತ ಯುದ್ಧ ಬೇಡ, ಆದರೆ ಅನಿವಾರ್ಯ ಸ್ಥಿತಿಯಲ್ಲಿ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ತಯಾರಿ ಆಗಲೇ ಇರಬೇಕಾಗತ್ತೆ. ಹೌದು ಹೌದು. ಅದೇ ರೀತಿ ನಿಮಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಮೇಡಮ್. ಯಾಕೆಂತ ಹೇಳಿದರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದಿದ್ದರೆ ಒಂದು ಸೈನಿಕ ಹೋಗಿ ಅಲ್ಲಿ ಗಡಿ ಪ್ರದೇಶದಲ್ಲಿ ಯುದ್ಧ ಮಾಡೋದಾಗಿರಲಿ, ಅಲ್ಲಿ ಹೋಗಿ ನಮ್ಮ ದೇಶ ಕಾಯೋದಾಗಿರಲಿ, ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫ್ಯಾಮಿಲಿ ಸಪೋರ್ಟ್ ಖಂಡಿತವಾಗ್ಲೂ ಬೇಕೇ ಬೇಕು. ಅದು ನಿಮಗೆ ಎಷ್ಟು ನಾವು ಚಿರಋಣಿಯೋ ಅದೇ ರೀತಿ ಅವರ ಫ್ಯಾಮಿಲಿಗೂ ಕೂಡ ಅಷ್ಟೇ ಚಿರಋಣಿ. ಸೊ ಇದು ಒಳ್ಳೆ ಮೆಮೊರಬಲ್ ಮೊಮೆಂಟ್ ಆಯಿತು. ಏನಾದರೂ ಫನ್ನಿ ಇನ್ಸಿಡೆಂಟ್ಸ್ ಏನಾದರೂ ಆಗಿರ್ತದ ನಿಮ್ಮ ಅಲ್ಲಿ ಕೂಡ? ಒಂದು ಅಂದರೆ ಸಿಹಿ ಕಹಿ ಎರಡೂ ಒಟ್ಟಿಗೆ ಇರುತ್ತೆ. ಅಂಥದ್ರಲ್ಲಿ ಕೆಲವೊಂದು ನೀವು ನೆನೆಸ್ಕೊಳ್ಳುವಾಗ ಇಮಿಡಿಯೇಟ್ ತಕ್ಷಣ ನಗು ಬರುವಂಥದ್ದು ಇಂಥ ಒಂದು ಏನಾದರೂ ಇನ್ಸಿಡೆಂಟ್ಸ್ ಆಗಿರ್ತದ? ಇಲ್ಲ, ನಾವು ಫ್ರಂಟಲ್ಲಿ ಇಲ್ಲದಿದ್ದಾಗ ನಮಗೆ ಎರಡು ಕಡೆ ಪೋಸ್ಟಿಂಗ್ ಬರ್ತೇವೆ. ಒಂದು ಕಡೆ ಒಂದು 3 ವರ್ಷ ಮಾತ್ರ ನಾವು ಇರ್ತೇವೆ. ಪರ್ಟಿಕ್ಯುಲರ್ಲಿ ನಾನು ನನ್ನ ಎಜುಕೇಶನ್ ಕೋರ್ನ ಬಗ್ಗೆ ಮಾತಾಡೋದು. ಇದನ್ನು ಹಾಕ್ಲಾ? ಇದನ್ನು ಅದಕ್ಕೆ ಹಾಕೊಳ್ಳೋದಾ? ಎಸ್, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಓಕೆ, ಹಾಂ ಸರ್ ಹೇಳಿ. ಪರ್ಟಿಕ್ಯುಲರ್ ಆಗಿ ನನ್ನ ಎಜುಕೇಶನ್ ಕೋರ್ನ ಬಗ್ಗೆ ನಮ್ದು ಒಂದು ಕಡೆ ಒಂದು 3 ವರ್ಷ ಮಾತ್ರ ಇರ್ತದೆ
ಟ್ರಾನ್ಸ್ಫರ್ ಆಗಿ ನಾವು 3 ವರ್ಷ ಇರ್ತೇವೆ. ಆಮೇಲೆ ನಾವು ಎಗೇನ್ ಪೀಸ್ ಸ್ಟೇಷನ್ಗೆ ಬರ್ತೇವೆ. ಅಲ್ಲಿ ಆಸ್ ಯೂಶುವಲ್ ಎಲ್ಲ ಫಂಕ್ಷನ್ಗಳು ಎಲ್ಲ ಇದಾಗ್ತದೆ. ಯಾಕಂದ್ರೆ ಆರ್ಮಿ ಒಂದು ಸಂಸ್ಥೆ, ಅಲ್ಲಿ ಹೋದಾಗ ದೇಶ ಮುಖ್ಯ, ದೇಶ ಪ್ರಥಮ. ಒಂದು ಸೈನಿಕ ಹೋದಾಗ ಅವನಿಗೆ ಯಾವುದೇ ಜಾತಿ ಮತ ಭೇದ ಅಂತ ಇರೋದಿಲ್ಲ. ನಿಮಗೆ ಕೇಳಿ ಆಶ್ಚರ್ಯ ಆಗ್ಬೋದು, ಅದು ಜನರಿಗೂ ಕೂಡ ಗೊತ್ತಿಲ್ಲ. ಅಲ್ಲಿ ಒಂದು ಧರ್ಮಸ್ಥಳ ಇರ್ತದೆ, ಅದಕ್ಕೆ ಸರ್ವ ಧರ್ಮಸ್ಥಳ ಅಂತ ಹೇಳ್ತಾರೆ. ಅಲ್ಲಿ ನೀವು ಒಂದು ಕಡೆ ದೇವರ ಮೂರ್ತಿ ಇದ್ರೆ, ಇನ್ನೊಂದು ಕಡೆ ಬೈಬಲ್ ಇರ್ತದೆ, ಇನ್ನೊಂದು ಕಡೆ ಕುರಾನ್ ಇರ್ತದೆ, ಇನ್ನೊಂದು ಕಡೆ ಗುರು ಗ್ರಂಥ್ ಸಾಹಬ್ ಸಿಖ್ಖರದ್ದು ಇರ್ತದೆ. ಎಲ್ಲರೂ ಅಲ್ಲೇ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಹಬ್ಬಗಳನ್ನು ನಾವು ಒಟ್ಟಿಗೆ ಆಚರಿಸ್ತೇವೆ. ಅದು ದೀಪಾವಳಿ ಆದಾಗ್ಲೂ ಕೂಡ ಎಲ್ಲರೂ ಬರ್ತಾರೆ. ಅದೇ ಬಕ್ರೀದ್ ಆದ್ರೂ ಕೂಡ ಎಲ್ಲರೂ ಆಚರಿಸ್ತಾರೆ. ಕ್ರಿಸ್ಮಸ್ ಅನ್ನು ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸ್ತಾರೆ. ಅಂತ ಒಂದು ಸಿಸ್ಟಮ್ ನಮ್ಮ ದೇಶದಲ್ಲಿ ಕೂಡ ಬಂದ್ರೆ ನಾವು ವಿಶ್ವದಲ್ಲಿ ಪ್ರಥಮ ಆಗುವುದಕ್ಕೆ ಹೆಚ್ಚಿನ ದಿನ ಬೇಕಿಲ್ಲ. ಬಟ್ ಅದಂತ ಸಿಚುವೇಶನ್ ಇಲ್ಲಿ ಬರ್ಬಹುದಾ ಅನ್ನೋದು ಡೌಟ್. ಬಟ್ ನಾವಲ್ಲಿ ಆ ರೀತಿ ಬೆಳೆದವರು. ಅದಕ್ಕೆ ಒಂದು ಸೈನಿಕ ಯಾವಾಗ್ಲೂ ಅವನಿಗೆ ಯಾವುದೇ ಜಾತಿ ಮತ ಅಂತದ್ದು ಏನಿಲ್ಲ. ಸೈನಿಕ ನಮ್ಮ ಧರ್ಮವೇ ಸೈನಿಕ ಧರ್ಮ. ಸೊ ಸಕ್ಕರೆ ಎಷ್ಟು ಅಂದ್ರೆ ನಮ್ಮ ಸ್ವೀಟ್ ಎಷ್ಟು ಬೇಕೋ ಅಷ್ಟು. ಅಂದರೆ ನಾನು 1 ಕಪ್ ಕಾರ್ನ್ ತಗೊಂಡಿದ್ದೇನೆ. 1 ಕಪ್ಪು ಇಲ್ಲ ಅಂದರೆ 3/4 ಕಪ್ಪು ಸಾಕಾಗುತ್ತೆ. ಅನ್ನೋದು ಅದರಲ್ಲೇ ಕರಗಬೇಕು, ಅದರದ್ದು ಒಂದು ಪಾಕ ಬರಬೇಕು. ಸರ್, ಈ ಥರ ಇಲ್ಲಿ ವಾರ್ ಎಲ್ಲ ಆಗುವಾಗ ನಿಮಗೆ ಭಯ ಅಂತ ಅನ್ನಿಸ್ಲಿಲ್ಲ? ನಮ್ಗೆ ಕೇಳುವಾಗಲೇ ಭಯ ಅನಿಸುತ್ತೆ. ಭಯ ಅನ್ನೋ ಒಂದು ಶಬ್ದ ನೀವು ಸರಿಯಾದ ಪ್ರಶ್ನೆ ಕೇಳಿದ್ದೀರಿ. ಬಟ್ ಒಂದು ಬೀಯಿಂಗ್ ಎ ಆರ್ಮಿ ಪರ್ಸನ್ ಅಥವಾ ನನ್ನಂತೆ ಯಾರೇ ಆರ್ಮಿ ಅವರಲ್ಲಿ ನೀವು ಭಯ ಅಂತ ಅವರ ಡಿಕ್ಷನರಿಯಲ್ಲಿ ಇರುವುದಿಲ್ಲ. ಯಾಕಂದರೆ ನಾನು ನಿಮಗೆ ಆಗಲೇ ಹೇಳಿದ ಬೇಸಿಕ್ ಟ್ರೈನಿಂಗ್, ಒಂದು ಮಿಲಿಟರಿ ಟ್ರೈನಿಂಗ್ ಮಾಡ್ತಾರೆ. ಅದೆಲ್ಲ ಮಿಲಿಟರಿ ಟ್ರೈನಿಂಗ್ ಮುಗ್ದ ಮೇಲೆ ಸೈನಿಕರಿಗೆ ಒಂದು ಪ್ರತಿಜ್ಞೆ ಮಾಡಿಸ್ತಾರೆ, ಶಪಥ ಮಾಡಿಸ್ತಾರೆ. ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅವರವರ ಧರ್ಮದ ಭಗವದ್ಗೀತೆ, ಕುರಾನಲ್ಲಿ ಕೈ ಇಟ್ಟು ನಾನೊಂದು ಸಾರಾಂಶ ಹೇಳಿಬಿಡ್ತೇನೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಯಾವುದೇ ರೀತಿಯ ಸಂದರ್ಭ ಬರಲಿ, ಅದು ಗಾಳಿಯಲ್ಲಾಗಲಿ, ನೀರಲ್ಲಾಗಲಿ, ಭೂಮಿಯಲ್ಲಾಗಲಿ, ನನ್ನ ಸಂಪೂರ್ಣವನ್ನು ಈ ದೇಶಕ್ಕಾಗಿ ತ್ಯಾಗ ಮಾಡ್ತೇನೆ. ನನ್ನದಂತ ಏನಿಲ್ಲ, ನಾನು ಈ ದೇಶಕ್ಕೆ ಸಂಪೂರ್ಣ ತ್ಯಾಗ ಮಾಡ್ತೇನೆ ಅನ್ನೋಂಥ ಒಂದು ಶಪಥ ತಗೊಳ್ತೇನೆ. ಅದು ಸೈನಿಕನ ಒಂದು ಎಗ್ರಿಮೆಂಟು ನಮ್ಮ ಮಾತೃಭೂಮಿ ದೇಶದೊಂದಿಗೆ. ನಂದು ಕೂಡ ಎಗ್ರಿಮೆಂಟ್ ಈಗಲೂ ಕೂಡ ಅಲ್ಲೇ ಇದೆ. ನನ್ನಂತೆ ಇನ್ನೂ ಸೈನಿಕರು ತುಂಬ ರಿಟೈರ್ಡ್ ಆಗಿ ಬಂದಿದ್ದಾರೆ. ಅವ್ರದ್ದೆಲ್ಲ ಎಗ್ರಿಮೆಂಟ್ ಅವರ ಜೀವ ಇರುವ ತನಕ ಆ ದೇಶದೊಂದಿಗೆ ಇರ್ತದೆ. ಅದೊಂದು ರಿಜಿಸ್ಟರ್ಡ್ ಎಗ್ರಿಮೆಂಟು. ಆದ ಕಾರಣ ಯಾವಾಗ ನಾವು ಅದನ್ನು ಪಾಸ್ ಔಟ್ ಮಾಡ್ತೇವೆ, ಆಮೇಲೆ ಭಯ ಅನ್ನೋದು ಯಾವುದೇ ಸೈನಿಕನಿಗೆ ಇರುವುದಿಲ್ಲ. ಏನಿದ್ದರೂ ಧೈರ್ಯ, ಏನನ್ನಾದರೂ ಸಾಧಿಸಬೇಕು, ಅದೇ ಮನಸ್ಸಲ್ಲಿ ಇರ್ತದೆ. ಭಯ ಅನ್ನೋದು ಯಾರಿಗೂ ಕೂಡ ಇರುವುದಿಲ್ಲ. ಸೊ ತುಂಬ ಶ್ಲಾಘನೀಯ ಹೇಳಬೇಕು ಅಂತ ಹೇಳಿದರೆ. ಆ ಒಂದು ಜಜ್ಬಾ ಎಲ್ರಿಗೂ ಬರೋದಿಲ್ಲ, ಸೈನಿಕನಿಗೆ ಮಾತ್ರ ಮೊಟ್ಟ ಮೊದಲಿಗೆ ಬರುವಂಥದ್ದು. ದಪ್ಪ ಆಗ್ತಾ ಬಂತು. ಇವಾಗ ನಾವು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಗೋಡಂಬಿ ಮತ್ತು ಒಣ ಕೊಬ್ಬರಿಯನ್ನು ನೀವು ಹುರಿದು ಇಟ್ಕೊಂಡಿರುವಂಥದ್ದು. ಗೋಡಂಬಿ, ದ್ರಾಕ್ಷಿ ಮತ್ತು ಒಣ ಕೊಬ್ಬರಿ. ಒಣ ಕೊಬ್ಬರಿ ಇದು ನಮ್ಮದು ಇಲ್ಲಿದ್ದು ಸ್ಪೆಷಲ್ ಅಂತ ಹಾಕಿದ್ದು. ಸೌತ್ ಇಂಡಿಯನ್ ಸ್ವಲ್ಪ ಹೌದು. ಇದು ತೆಂಗಿನ ತುರಿ ಅಥವಾ ಇದೆಲ್ಲ ಇಲ್ಲದಿದ್ರೆ ಸೌತ್ ಇಂಡಿಯನ್ಸ್ ಯಾವುದೇ ಡಿಶ್ ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳಿ. ಏಲಕ್ಕಿಯನ್ನು ಹಾಕೋ. ಸರಿ, ಇದು ಸ್ವಲ್ಪ ರೋಸ್ ವಾಟರ್ ಕೊನೆಯಲ್ಲಿ ಸರ್ವ್ ಮಾಡುವಾಗ. ಇದು ರೋಸ್ ಪೆಟಲ್ಸ್ ಇದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇದು ತಣ್ಣಗೇನೆ ಟೇಸ್ಟ್ ನೋಡ್ಕೊಳ್ಬೇಕು, ಬಿಸಿ ಬಿಸಿ ಆಗಿರುವಾಗ? ತಣ್ಣಗಿರುವಾಗ ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಇದು ಇವಾಗ ಬಿಸಿ ಬಿಸಿ ನಾನಂತೂ ಇದನ್ನು ಸ್ವೀಕಾರ ಮಾಡ್ತೀನಿ ಈಗ. ಬಟ್ ಇದರ ಒಂದು ಟೇಸ್ಟ್ ನನಗೆ ಫಸ್ಟ್ ಸರ್ ನೋಡಬೇಕು. ಮತ್ತು ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಪಾಯಸ ಏನೋ ರೆಡಿಯಾಗಿದೆ. ಬಟ್
ಇದು ಬಿಸಿ ಅಲ್ಲ, ತಣ್ಣಗಾದ ನಂತರ ಟೇಸ್ಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕಿದು ತೀರಾ ಬಿಸಿ ಇದೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸ್ವೀಟ್ ಕಾರ್ನ್ ಪಾಯಸ ತಯಾರಿಸೋ ವಿಧಾನ: ಮೊದಲು ಹಾಲನ್ನು ಕುದಿಸಿಕೊಳ್ಳಿ. ಹಾಲು ದಪ್ಪಗಾಗಿ ಬರುವವರೆಗೂ ಕುದಿಸಿಕೊಳ್ಳಬೇಕು. ಇನ್ನೊಂದೆಡೆ ಸ್ವೀಟ್ ಕಾರ್ನನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ತುಪ್ಪ ಹಾಕಿ ರುಬ್ಬಿದ ಸ್ವೀಟ್ ಕಾರ್ನನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದು ಹಾಲಿಗೆ ಸೇರಿಸಿ, ಜೊತೆಗೆ ಸಕ್ಕರೆಯನ್ನು ಸೇರಿಸಿ ಕುದಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಸೇರಿಸಿ ಸರ್ವ್ ಮಾಡಿ. ಈಗ ರುಚಿಕರ ಸ್ವೀಟ್ ಕಾರ್ನ್ ಪಾಯಸ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಸ್ವೀಟ್ ಆ್ಯಂಡ್ ಪರಾಟ ರೆಡಿಯಾಗಿದೆ. ಸರ್, ಫಸ್ಟ್ ನೀವು ಟೇಸ್ಟ್ ನೋಡಬೇಕು. ಮೇಡಮ್ ನೀವು ಕೊಡಿ ಸರ್ಗೆ. ನೀವು ಕೂಡ ನೋಡಿ ಮೇಡಮ್, ಆರ್ಮಿಯಲ್ಲಿ ಲೇಡೀಸ್ ಆ್ಯಂಡ್ ಸೀನಿಯರ್ ಆಲ್ವೇಸ್ ಫಸ್ಟ್. ಆದ ಕಾರಣ ನೀವು ಫಸ್ಟಿಗೆ ಟೇಸ್ಟ್ ಮಾಡಿ. ಬಟ್ ಐ ಆಮ್ ನಾಟ್ ಸೀನಿಯರ್ ಸರ್. Ladies. ಥ್ಯಾಂಕ್ ಯು ಲೇಡೀಸ್. ಸೊ ಸೀನಿಯರ್ ಮೋಸ್ಟ್ ಮೇಡಮ್ ತಗೊಳ್ಳಿ. ನಾನೇ ಮಾಡಿ ನಾನೇ ತಿಂತ. ಹಾಂ, ಫಸ್ಟ್ ಸೀನಿಯರ್ ಲೇಡಿ, ಸೀನಿಯರ್ ನೆಕ್ಸ್ಟ್ ನೀವು. ನೆಕ್ಸ್ಟ್ ನಾನು ತಗೊಳ್ತೇನೆ. ಥ್ಯಾಂಕ್ ಯು ಫಾರ್ ದ ಹಾನರ್ ಸರ್. ಸೊ ಟೇಸ್ಟ್ ನೋಡಿ. ಈಗ ನೀವು ಹೇಳಿ ಮೇಡಮ್ ಮನೇಲಿ ಮಾಡಿದಾಗೆ ಮಾಡಿದಾರ, ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೇಗೆ? ಹೆಚ್ಚು ಕಮ್ಮಿ ಇದ್ರೆ ಏನು ಹೇಳಬೇಡಿ ಪಾಪ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಸೇಮ್ ಟೇಸ್ಟ್ ಇದೆ ಮನೇಲಿ ಮಾಡುವಾಗಲೇ. ಸೇಮ್ ಇದೆ. ಹೌದು ಮೇಡಮ್, ತುಂಬ ಚೆನ್ನಾಗಿದೆ. ಮಹಿಳೆಯರಿಗೆ ಅವರು ಅಡುಗೆ ಮಾಡಿದ್ದನ್ನು ಯಾರಾದರೂ ಅದನ್ನು ಹೊಗಳಿ ಹೇಳಿದರೆ ತುಂಬ ಖುಷಿ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ ಅಲ್ಲೇ ಅವ್ರಿಗೆ ಸಾರ್ಥಕತೆ ಸಿಗೋವಂಥದ್ದು ಅಂತ ಹೇಳಿ. ಯಾಕೆ ಅವರು ಅಷ್ಟು ಪ್ರೀತಿಯಿಂದ ಮಾಡುವಾಗ, ಮೇಡಮ್ ಮಾಡ್ತಾ ಇರುವಾಗ ನೋಡ್ತಾ ಇದ್ದೆ ನಾನು, ಎಲ್ಲವನ್ನೂ ಕೂಡ ಅಷ್ಟೇ ಕರೆಕ್ಟಾಗಿ ಹದ ಬರಬೇಕು, ಅಷ್ಟೇ ನಿಧಾನವಾಗಿ ಮಾಡಿದ್ರು ಕೂಡ ಕರೆಕ್ಟಾಗಿ ಒಂದು ಹದ ಬರಬೇಕು. ಅದು ಪ್ರೀತಿಯಿಂದ ಮಾಡಿದರೆ ಮಾತ್ರ ಸಾಧ್ಯ. ತುಂಬ ಚೆನ್ನಾಗಿದೆ. ವೆರಿ ಕ್ರಂಚಿ ಮಧ್ಯದಲ್ಲಿ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ. ಎಸ್. ಸೊ ಇದಕ್ಕೆ ಲೇಡೀಸ್ ಫಸ್ಟ್ ಬೇಡ, ನೀವು ತಗೊಳ್ಳಿ. ಯಾವುದೇ ತಿಂಡಿ ಮಾಡಿದ್ರು ಲೇಡೀಸ್ ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ದಿಲ್ ಕಾ ರಾಸ್ತಾ ಪೇಟ್ ಸೆ ಗುಜರ್ತಾ ಹೈ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು. ಎಸ್, ನಾನು ನೋಡ್ತೀನಿ, ನೀವು ತಗೊಳ್ಳಿ. ಎಸ್. ಖಂಡಿತವಾಗ್ಲೂ ಆ ರೀತಿಯಾಗಿ ಬರಬೇಕು. ನೋಡಿ ಎಷ್ಟು ಪರ್ಫೆಕ್ಷನ್. ಎಸ್, ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ. ಸೊ ಸರ್ದು ದಿಲ್ ಕಾ ರಾಸ್ತಾ ಪೇಟ್ ಸೆ ಗುಜರ್ತಾ ಹೇಳಿದಾಗೆ ಖಂಡಿತವಾಗ್ಲೂ ಇಷ್ಟೆಲ್ಲ ರುಚಿಕರವಾಗಿ ಅಡುಗೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮನದ ರಾಣಿಯೇ ನೀವು ಅವ್ರದ್ದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ. ನಿಮ್ಮ ಹತ್ರ ಮಾತಾಡ್ತಾ ನನಗೊಂದು ಈ ಒಂದು ಸ್ಪೆಷಲ್ ಡೇ ತುಂಬ ಖುಷಿ ಅನಿಸ್ತು. ಸೊ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಮ್ಮದು ಒಂದು ಇಚ್ಛೆ ಏನು ಅಂತ ಹೇಳಿದರೆ, ಯಾವುದೇ ಇಂಡಿಪೆಂಡೆನ್ಸ್ ಡೇ ಆಗಲಿ, ರಿಪಬ್ಲಿಕ್ ಡೇ ಆಗಲಿ, ನಾವು ಹೆಚ್ಚಾಗಿ ಸೈನಿಕರಿಗೆ ಇದನ್ನು ಮೀಸಲಾಗಿ ಇಡ್ತೇವೆ. ಹಾಗಾಗಿ ತುಂಬ ಖುಷಿ ಅನಿಸ್ತು ನನಗೆ ಈ ಒಂದು ಸಂಚಿಕೆಯಲ್ಲಿ. ಸೊ ನಿಮ್ಮಿಬ್ಬರಿಗೂ ಹೇಗೆ ಅನ್ನಿಸ್ತು ಸರ್? ನಿಮಗೆ ಹೇಗೆ ಅನ್ನಿಸ್ತು? ಇಂಥ ಒಂದು ಪ್ರೋಗ್ರಾಮ್ ಮಾಡಿದ್ದು ನೀವು ಬಹಳ ಒಳ್ಳೆಯದು. ಯಾಕೆಂದರೆ ನಾನು ಒಂದು ಡಿಪಾರ್ಟ್ಮೆಂಟಲ್ಲಿದ್ದೆ, ಹಾಗೆ ತುಂಬ ಸರ್ವಿಸ್ ಮಾಡಿ ಬಂದವರು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಅವರನ್ನೆಲ್ಲ ಕರೆದು ನೀವು ಅವರ ಎಕ್ಸ್ಪೀರಿಯನ್ಸ್ ಕೇಳಿದರೆ ಸ್ವಲ್ಪ ಪಬ್ಲಿಕ್ಗೂ ಕೂಡ ಅರ್ಥ ಆಗ್ತದೆ ಡಿಫೆನ್ಸಲ್ಲಿ ಏನಿದೆ ಅಂತ. ಇನ್ನೊಂದು ನನ್ನೊಂದು ವಿನಂತಿ ಏನಂದರೆ, ಎಲ್ಲರೂ ಹೇಳ್ತಾರೆ ದೇಶ ಸೇವೆ ಮಾಡಬೇಕು, ನಮಗೂ ಚಾನ್ಸ್ ಸಿಗಲಿಲ್ಲ ಅಂತ. ಸೈನ್ಯಕ್ಕೆ ಸೇರುವುದು ಅಥವಾ ಡಿಫೆನ್ಸಲ್ಲಿ ಸೇರಿ ಸೇವೆ ಮಾಡುವುದು ಅದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಸೇವೆಯನ್ನು ನಾವು ನಮ್ಮ ಮನೆಯಿಂದಲೇ ಪ್ರಾರಂಭ ಮಾಡ್ಬೋದು. ಮನೆ ಅಂಗಳವನ್ನು ಸ್ವಚ್ಛವಾಗಿಟ್ಟರೆ ಅದು ಒಂದು ಸೇವೆ. ಹೊರಗಡೆ ಹೋದಾಗ ಡೇ ಟೈಮಲ್ಲಿ ಎಲ್ಲಿಯಾದರೂ ಸ್ಟ್ರೀಟ್ ಲೈಟ್ ಉರಿತಾ ಇದೆ, ಅದನ್ನು ಆಫ್ ಮಾಡಿದರೆ ಅದು ಒಂದು ಸೇವೆ. ಮನೆ ಎದುರುಗಡೆ ಜಾಗ ಇದ್ದರೆ ಅಲ್ಲಿ ಒಂದು 2 ಮರ ನೆಟ್ಟು ಅದನ್ನು ಪೋಷಿಸುವುದು ಅದು ಕೂಡ ಒಂದು ಸೇವೆ. ನಾವು ಯಾವ ಕೆಲಸ ಮಾಡ್ತೇವೆ ಅದನ್ನು ಪೂರ್ಣತಃ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಇನ್ನೊಬ್ಬರಿಗೆ ಸಹಾಯ ಆಗುವಂತೆ ಏನಾದರೂ ಕೆಲಸ ಮಾಡಿದರೆ
ಅದು ಕೂಡ ಒಂದು ಸೇವೆ. ಹಾಗಾಗಿ ಸೇವೆ ಮಾಡುವುದಕ್ಕೆ ಅವಕಾಶಗಳೇನು ಕಡಿಮೆ ಇರೋದಿಲ್ಲ. ನಾವು ಇದ್ದಲ್ಲಿ ಸೇವೆ ಮಾಡಿದರೂ ಕೂಡ ಪ್ರತಿಯೊಬ್ಬ ನಾಗರಿಕ ಅದನ್ನು ಫಾಲೋಅಪ್ ಮಾಡಿದರೆ ಅದೇ ಒಂದು ದೇಶ ಸೇವೆ. ದೇಶ ಸೇವೆಗೆ ಏನು ಡಿಫೆನ್ಸೇ ಆಗಬೇಕು ಅಂತೆಲ್ಲ, ಎಲ್ಲಿಂದಲೂ ದೇಶ ಸೇವೆ ಮಾಡ್ಬೋದು. ಎಕ್ಸಾಕ್ಟ್ಲಿ. ಒಳ್ಳೆ ಮಾತು, ಒಳ್ಳೆ ಕಿವಿ ಮಾತು ನಮ್ಮ ವೀಕ್ಷಕರಿಗೆ. ಮೇಡಮ್, ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ನನಗೆ ಕೂಡ ಇವರು ಫೋನ್ ಮಾಡಿ ಹೇಳಿದ್ರು ಹೀಗೆ ಪ್ರೋಗ್ರಾಮ್ ಇದೆ ಅಂತ. ನಾನು ಮೊದಲು ಬೇಡ ಅಂದೆ. ಆದರೆ ಮಗಳು ಹೋಗಿ ಮಮ್ಮಿ ನಿಮಗೆ ಒಂದು ಹೊಸ ಚಾನ್ಸ್, ಹೋಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳಿದ್ರು. ಈಗ ಇಲ್ಲಿ ಬಂದು ನನಗೆ ಅದು ಸರಿ ಅನ್ನಿಸಿತ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟು ಹೇಳಿದೆ ನಮ್ಗೆ ಅದೇ ಒಂದು ಪ್ರಶಸ್ತಿ ಕೊಟ್ಟ ಹಾಗೆ ತುಂಬ ಖುಷಿ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಕೂಡ ನಮ್ಮ ಒಂದು ಕರೆಗೆ ಬಂದು ಇಲ್ಲಿ ರುಚಿಕರವಾದಂಥ ಅಡುಗೆಯನ್ನು ಕೂಡ ಮಾಡಿದ್ರಿ ಮೇಡಮ್. ಹಾಗೆಯೇ ಸರ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ಮೇಡಮ್ ಕೂಡ ಅವರ ಎಕ್ಸ್ಪೀರಿಯನ್ಸನ್ನು ತಿಳಿಸ್ಕೊಟ್ರು. ತುಂಬ ಖುಷಿ ಅನ್ನಿಸ್ತು. ನಾವು ನಮ್ಮ ಮನೆಗೆ ಬಂದಂಥ ಅತಿಥಿ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಯನ್ನು ಖಾಲಿ ಕೈಯಂತೂ ಕಳಿಸೋದಿಲ್ಲ. ಅದು ಕೂಡ ಇವತ್ತು ಸ್ಪೆಷಲ್ ಡೇ. ಸೊ ಅದಕ್ಕಾಗಿ ಮೊಟ್ಟ ಮೊದಲಿಗೆ ಸರ್, ನಿಮಗೆ ಹೆಲ್ದಿಯಾಗಿ ಇನ್ನಷ್ಟು ವರ್ಷ ಬಾಳಿ ಬದುಕಿ, ಹಾಗೆಯೇ ನಿಮ್ಮ ಒಂದು ಸರ್ವಿಸ್ ಇನ್ನಷ್ಟು ಮಾಡ್ಕೊಂಡು ಹೋಗಿ, ರಿಟೈರ್ಡ್ ಆದರೂ ತೊಂದರೆ ಇಲ್ಲ, ಇನ್ನಷ್ಟು ಸರ್ವಿಸ್ ಮಾಡಿ ಅಂತ ಹೇಳಿ, ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ ನಿಮಗೆ. ಆ್ಯಂಡ್ ಮನೆಯಲ್ಲಿ ಒಡತಿ ಇವ್ರು ಯಾವಾಗಲೂ ಅನ್ನಪೂರ್ಣೆ, ನಿಮಗೂ ಕೂಡ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚಲಕ್ಕಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ನಮ್ಮ ಟಿವಿಯ ಎಲ್ಲ ಪ್ರೇಕ್ಷಕರಿಗೆ 74ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳು, ನಮಸ್ಕಾರಗಳು. ಇವತ್ತಿನ ಈ ಸಂಚಿಕೆ ಎಷ್ಟು ವಿಶೇಷವಾಗಿತ್ತು ಅಂತ ಹೇಳಿದರೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಫೀಲಿಂಗ್ ವೆರಿ ಪ್ರೌಡ್. ಸೊ ನಿಮಗೂ ಕೂಡ ಈ ಒಂದು ಸಂಚಿಕೆ ತುಂಬ ಇಷ್ಟವಾಗಿರ್ಬೋದು. ಮತ್ತೊಮ್ಮೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ವಂದನೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಗ್ರೀನ್ ಡಾಟ್ ಕಂಪನಿ, ಹಾನ್ಬಾಲ್ ಚಿಕ್ಕಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.